ಜಿಂದಾಬಾದ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ CWFI जिंदाबाद CWFI जिंदाबाद CITU जिंदाबाद श्रमिक शक्ति जिंदाबाद ऐक्य शक्ति जिंदाबाद इंकलाब जिंदाबाद CITU जिंदाबाद CWFI जिंदाबाद ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಜಿಲ್ಲೆಯ ಅಭಿವೃದ್ಧಿಗೆ ಅವಕಾಶ ನೀಡಿ इंकलाब जिंदाबाद CWFI जिंदाबाद ನಳಿನ್ ಕುಮಾರ್ ಕಟೀಲ್ ರವರೇ 2,000 ರೂಪಾಯಿಗೆ ಒಂದು ಲೋಡ್ ವೈಗೆ ಪ್ರತಿ ಮನೆಗೆ ಒಂದು ಲೋಡ್ ವೈಗೆ ಎಲ್ಲಿ ಹೋಯಿತು ನಿಮ್ಮ ಹೆಸರು ಜಾಯಮಾನವನ್ನ इंकलाब जिंदाबाद CWFI जिंदाबाद CITU जिंदाबाद श्रमिक शक्ति जिंदाबाद ऐक्य शक्ति जिंदाबाद इंकलाब जिंदाबाद जिल्लाधिकारिಗಳೇ ವೈಗೆ ತೆಗೆಯಲು ಅವಕಾಶ ಕೊಡಿ ಕಮ್ಮಿ ದರದಲ್ಲಿ ವೈಗೆಯನ್ನು ಭ್ರಷ್ಟಾಚಾರಕ್ಕೆ ಕಡಿಮೆ ಮಾಡಿ इंकलाब जिंदाबाद CWFI जिंदाबाद ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರನ್ನ ಗೊತ್ತಿರದೆ ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಂಚನೆ ಇಡೀ ರಾಜ್ಯ ಮಟ್ಟದ ಪೊಯ್ಯ ಸ್ಥಗಿತವಾದದ್ದು ಇನ್ನೀಗ ಪೊಯ್ಯ ಸ್ಥಗಿತ ಆದ 1 ವರ್ಷ ಕರಿನ ಅಕ್ಟೋಬರ್ ಪೊಯ್ಯ ಸ್ಥಗಿತ ಆಗಿ ಬೊಕ್ಕ ಅವು ಸರಿಗಟ್ಟು ಓಲ ಸ್ಟಾರ್ಟ್ ಆದದ್ದು ಈ ಪೊಯ್ಯದ ವಿಷಯಡು ಅನೇಕ ಲಾಭಿ ಆದ ಇಡೀ ಕಟ್ಟಡ ಕಾರ್ಮಿಕರನ್ನ ಬದುಕು ಸರ್ವನಾಶ ಆದುಂಡು ಐತ ಒಟ್ಟಿಗೆ ವಿಶ್ವಡೆ ಒಂಜಿ ಮಾರಕ ರೋಗ ಆದ ಬತ್ತನ ಕೊರೋನಾ ಅಕಲೆ ಬಾರಿ ಮಲ್ಲ ಒಂಜಿ ಪ್ರಾಪ್ತಿ ಆದ ಇಡೀ ಅಧಿಕಾರಿ ವರ್ಗನ ಬೇಲೆ ಮನ್ಪನ ರೀತಿ ರಾಜಕೀಯ ನಡೆದುಂಡು ರಾಜಕೀಯದ ಮೇಲಾಟ ಓಡೆಮುಟ್ಟ ನಡೆದುಂಡು ಮಂಡ ಕರಿಲೆ ಸರ್ತಿ ಪಣಂತೇರು ಜಿಲ್ಲೆ ಸರಿ ಇತ್ತಂದಾಂಡ ರಾಜ್ಯರು ಸರಿ ಇಜ್ಜಿ ರಾಜ್ಯ ಸರಿ ಇತ್ತಂದಾಂಡ ದೇಶರು ಸರಿ ಇಜ್ಜಿ ಇನ್ನು ಇಡೀ ದೇಶದ ಬತ್ತನ ಜಿಲ್ಲೆದು ಬತ್ತನ ರಾಜ್ಯದ ಬತ್ತನ ಪ್ರತಿ ಒಂಜಿ ಕ್ಷೇತ್ರ ಒಂಜಿ ಪಾರ್ಟಿ ಇತ್ತನಲ್ಲ ಅದನ್ನು ಸರಿ ಮನ್ಪೇನು ಸಾಧ್ಯ ಆತಜಿ ಇನ್ನು ನಮ್ಮ ರಾಜ್ಯೋಡೆ ಐಕೊಂಜಿ MLA ಓಡೆ ಮುಟ್ಟ ಬಂಡದಲ್ಲ ಭ್ರಷ್ಟಾಚಾರ ಮುರ್ಕುದು ಅವೇನು ಅನೈತಿಕ ಚಟುವಟಿಕೆ ಭಾಗ್ಯವಾದ ಐಕೊಂಜಿ ಅಕ್ರಮವಾದ ಮರಳು ದಂಧ ಏನು ಮಂತದೆ ಅಕ್ರಮವಾದ ಮರಳು ಸ್ಟಾಕ್ ಮಂತದೆ ಇಡೀ ಮರಳದ ನೀತಿನೇ ಅಲ್ಲೋಲ ಕಲ್ಲೋಲ ಮಂತದೆ ಇನ್ನಕ್ಕೆ ಹಲವಾರು ವರ್ಷ ತಂದಲ್ಲ ಪಿರಾತ್ ಸರ್ಕಾರಗಳು ಬದಲಾವಣೆ ಬತ್ತದಲ್ಲ ಒವ್ವೇ ಸರ್ಕಾರ ಸರಿಯಾದ ಮರಳು ನೀತಿನ ಜಾರಿ ಮಂತೀಜಿ ಒವ್ವೇ ರೀತಿಯಲ್ಲಿ ಮರಳು ನೀತಿನ ಜಾರಿ ಮಲ್ಪನ ಯೋಚನೆ ಅಲ್ಲ ಒವ್ವೇ ಒಂದು MP ಗಾವಡು MLA ಗಾವಡು ಬತ್ತೀಜಿ ಆ ನಿಟ್ಟಿನ ಇಡೀ ಜಿಲ್ಲೆದ ಸರ್ವಾನ ಅಭಿವೃದ್ಧಿ ಅವರನ್ನು ನಿಟ್ಟಿಡೆ ಜನಕುಲ ಒಂದು ಮೋಸದ ದೃಷ್ಟಿನ ಇದೆ ಜನಕುಲ ಕಾಯ್ದು ಓಟು ಜೊಂದು ಏನು ಶಾಸಕ ಎಲ್ಲ ಒಂದು MP ಚುನಾಯಿತರ ಅಕ್ಕಲು ಬಾಯಿಗೆ ಬತ್ತಲೆಕ್ಕ ಒಟ್ಟಾರೆವಾದ ಪಣೊಂದಿಲ್ಲ ಒಂಜಿ ವರಿಯನ್ನು ಟಾರ್ಗೆಟ್ ಮಂತದೆ ಈ ಪ್ರತಿ ಇಲ್ಲಲ್ಲ 2,000 ರೂಪಾಯಿಗೆ ಒಂಜಿ ಲೋಡ್ ಪೊಯ್ಯ ಅಂದು 2,000 ರೂಪಾಯಿ ಕೊಡಿ 2,000 ರೂಪಾಯಿಗೆ ಒಂದು ಲೋಡ್ ಬಾಡಿಗೆ ಕೊರತು ಕಣಪನ ಹತ್ತು ತಾಕತ್ತೆ ಮೆಕ್ಕಲಿಗೆ ಒವ್ವೇ ಸರ್ಕಾರಕ್ಕೆ ಇಜ್ಜಿ ಅದಕ್ಕೆ ಸರಿಯಾದ ಒಂದು ನೀತಿನ ಕಾಣುತ್ತದೆ ಸರ್ಕಾರದ ಒಂಜಿ ಒವ್ವೇ ಒಂದು ನೀತಿನ ಕಳವಡನಲ್ಲ ಅಲ್ತ ಜಿಲ್ಲಾಡಳಿತ ಅಲ್ಲ ಅದಕ್ಕೆ ಭಾಗ್ಯ ಆದುಂಡು ಜಿಲ್ಲಾಡಳಿತಕ್ಕೆ ಸಮರ್ಪಕವಾದ ಬೇಲೆ ಮಲ್ಪನ ಚೌಕಟ್ಟೋಡು ಒಂದು MP ಅವಡು ಒಂದು MLA ಅವಡು ಸಕಾರಾತ್ಮಕವಾದ ಬೇಲೆ ಮಲ್ಪುಜೇರು
ಸಕಾರಾತ್ಮಕ ಬೇಲೆ ಆವಡು ಬಂದು ಎಷ್ಟಿದೆ ನೋಡಿ 100 ಜನಕ್ಕೆ ಆ ಒಂದು ಪಯ್ಯ ದೆಪ್ಪುನ ಚಟುವಟಿಕೆ ಕೊಕ್ಕಳದು ಬಂಡೇರು ಆನ 100 ಜನಕ್ಕೆ ಕೊಪ್ಪುನ ಮೇಲೆ ಬಾಪ್ತನು 8 ಜನಕ್ಕೆ ಮಂದು ಉಂಟದೆ ಬಾಕಿ 20 ಜನದ ಮಿತ್ತ ಲಾಭಿನ ಕಾಣುತ್ತದೆ 100 ಜನದ ಹೆಚ್ಚುವರಿ ಕೊರಡು ಪಣದು ಇನಿ ಮೀಟಿಂಗ್ ಎಲ್ಲ ಮೀಟಿಂಗ್ ಪಣದು ವಾರೋಡು ರಡ್ಡದಿಂದ ಮೀಟಿಂಗ್ ಪಣದು ಸುಳ್ಳು ಆಶ್ವಾಸನ ಮಿತ್ತೆ ಮೀಟಿಂಗ್ ದುಮ್ಮು ನುಗ್ಗೊಂದುಲ್ಲೇರು ಸರಿಯಾದ ಜಿಲ್ಲಾಧಿಕಾರಿಗೆ ಅವಕಾಶ ಮಂತು ಕೊರ್ಪಿಜೇರು ಪಯ್ಯ ದೆಪ್ಪನ ಹೋಗ ಚಟುವಟಿಕೆಗಳ ರಾಜಕೀಯ ಮೇಲಾಟ ನಡ್ತೊಂದಿಲ್ಲ ಅಂತಂದೆ ಇಡೀ ಕಾರ್ಮಿಕನ ಬದುಕನ್ನು ಈ ರಾಜಕೀಯ ದಂದಾಟೆ ಸರ್ವನಾಶನದನ್ನು ಏಕೆ ಸರಿಯಾದ ಕಡವಾಣ ಬಾಗುಡು ನಿಟ್ಟಿದೆ ಪ್ರತಿ ಗ್ರಾಮಡು ಪ್ರತಿ ತಾಲೂಕುಡು ಪ್ರತಿ ರಾಜ್ಯಡು ಪ್ರತಿ ನಿಟ್ಟಿಲ ಅಲ್ಪ ಪ್ರತಿಭಟನೆ ನಡ್ತೊಂದು ಧರಣಿ ನಡ್ತೊಂದು ನೇಕು ಸಮರ್ಪಕವಾದ ಉತ್ತರ ಇಡೀ ರಾಜ್ಯ ಸರ್ಕಾರ ಬರಡು ಅವೇ ನಿಟ್ಟಿದೆ ಪ್ರದೇಶವಾರಡು ನಮ್ಮ ಮುಟ್ಟಣೆ ನಮಗೆ ಪಯ್ಯ ದೆಪ್ಪರೆ ಅವಕಾಶ ಉಂಟು ಅವರು ಸಮರ್ಪಕವಾದ ಸಾಂಪ್ರದಾಯಿಕವಾದ ಪಯ್ಯ ದೆಪ್ಪರೆ ಅವಕಾಶ ಮಂದು ಕೊರತು ಅಲ್ಪ ಪಯ್ಯಲ ಕಡಿಮೆ ದರಕ್ಕೆ ನಮ್ಮ ಇಡೀ ಪ್ರದೇಶಕ್ಕೂ ದೊರಕರು ಆಯ್ತು ಮಾಫಿ ಬೇತೆ ರಾಜ್ಯಕ್ಕೂ ಬೇತೆ ಊರಿಗೂ ಕೊಲುಪುವ ರೀತಿದೆ ಬಾರಿ ಮಲ್ಲ ಮಾಫಿ ನಡ್ತೊಂದು ಆಯ್ತು ಮಾಫಿ ಓಡೆ ಮುಟ್ಟೋಣ ಆ ಮಾಫಿ ಅಧಿಕಾರಿ ವರ್ಗ ಸೂಚನೆ ಕೊಡೋಣ ಅಕ್ಕಲಿನ ಮಾರಣಾಂತಿಕ ಹಲ್ಲೆ ಅಕ್ಕಲಿನ ಕೊಲೆ ದರೋಡೆ ಮನುಕಡೆ ಮುಟ್ಟದ ಚಟುವಟಿಕೆಗಳು ಹಲವಾರು ರೀತಿಯ ದಂಧೆಕೋರಲು ಇಂಚಿನ ರಾಜಕೀಯ ಪುಡಾರ ನಕಲಿದ್ದು ನಡ್ತೊಂದು ನೇಕೊಂದು ಸಮರ್ಪಕವಾಗಿ ಆಯ್ನ ಜಿಲ್ಲಾಡಳಿತ ನೇಕೊಂದು ಎಡ್ಡೆ ತನಿಖಾ ವರದಿನ ಬಂದದ್ದು ಸಮರ್ಪಕವಾದ ಇಡೀ ಕ್ಷೇತ್ರದ ಮಕ್ಕಳಿಗೆ ಪೊಯ್ಯ ತಿಕ್ಕೋಡು ಪೊಯ್ಯಗೆ ಸಮರ್ಪಕವಾಗಿ ನಂಜಿ ರೇಟ್ ನಿಗದಿ ಮಲ್ಪೋಡು ಪ್ರತಿ ಏರಿಯಾಗಳ ಪೊಯ್ಯೆ ಸಮರ್ಪಕವಾದ ತಿಕ್ಕದೆ ಕಟ್ಟಡ ಕಾರ್ಮಿಕನ ಬದುಕಿಗೂ ಆಕಡೆ ಕೆಲಸ ದಿಕ್ಕುವ ರೀತಿ ಇಲ್ಲ ಆ ಕೆಲಸಕ್ಕೆ ಅವಕಾಶ ಮಂದು ಕೊಡೋದು ಜಿಲ್ಲಾಡಳಿತ ಈ ನಿಟ್ಟಿಗೆ ಈ ತೊಕ್ಕೋಡು ಪ್ರದೇಶಗಳು ಉಲ್ಲಾಳ ವಲಯ ಸಮಿತಿ ಇನ್ನು ಧರಣಿಗೆ ಭಾಗವಹಿಸಲು ಇತ್ತಿನ ಇಡೀ ಕಟ್ಟಡ ಕಾರ್ಮಿಕನ ಸ್ವಾಗತ ಮಂದಿಲ್ಲ ಅಂಚೆನೆ ನಮ್ಮ ಕಟ್ಟಡ ಕಾರ್ಮಿಕನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಯ್ನ ಇವು ಜೈನ್ ನಾಯಕರಲ್ಲಿ ಅರೆಲ್ಲ ಸ್ವಾಗತ ಮಲ್ಪೆ ಅವೇ ರೀತಿ ನಮ್ಮ ಕಟ್ಟಡ ಕಾರ್ಮಿಕನ ಉಲ್ಲಾಳ ವಲಯದ ಅಧ್ಯಕ್ಷರನ್ನ ಜನಾರ್ದನ ಗುತ್ತರೊಲ್ಲೇರು ಅರೆಲ್ಲ ಸ್ವಾಗತ ಮಲ್ಪೆ ಅವೇ ನಿಟ್ಟಡೆ ನಮ್ಮ ರಾಜ್ಯದ CITದ ಸದಸ್ಯರಾಯನ ಬಾಬು ಬಿಲಾರೊಲ್ಲೇರು ಅರೆಲ್ಲ ಸ್ವಾಗತ ಮಲ್ಪೆ ಅವೇ ರೀತಿ ನಮ್ಮ ಕಟ್ಟಡ ಕಾರ್ಮಿಕನ ಪದಾಧಿಕಾರಿ ಆಯ್ನಕಲ ಚಂದ್ರಶೇಖರ್ ರಾಮಚಂದ್ರ ರೋಹಿದಾಸ್ ಮಿಕ್ಕು ಮಾತಲ್ಲಿ ಸ್ವಾಗತ ಮಲ್ಪೆ ಅವೇ ರೀತಿ ಉಳ್ಳಲ ವಲಯದ ಯುವಜನ ಫೆಡರೇಷನ್ DFIದ ಅಧ್ಯಕ್ಷರಾಯನ ಅಸ್ರಫ್ ಕೇಸಿಲೋಡಲ್ಲೇರು ಅರೆಲ್ಲ ಸ್ವಾಗತ ಮಲ್ಪೆ ಈ ಕಾರ್ಯಕ್ರಮಕ್ಕೂ ನಮ್ಮ CPIMದ ಉಳ್ಳಲ ವಲಯ ಸಮಿತಿ ಸದಸ್ಯರಾಯನ ಮಹಾಬಲ್ ದೆಪ್ಪಿನ ಮೇರೆಲ್ಲರೂ ಅರೆಲ್ಲ ಸ್ವಾಗತ ಮಲ್ಪೆ ಪ್ರತಿಭಟನೆ ಅನಿವಾರ್ಯ ಆದೊಂದು ಅಂಚ ಈ ಒಂದು ಪ್ರತಿಭಟನೆ ಈ ತೊಕ್ಕೋಡು ಪ್ರದೇಶಗಳು ಇಡೀ ಕಟ್ಟಡ ಕಾರ್ಮಿಕರನ್ನ ವಲಯ ಸಮಿತಿ ನಿರ್ಣಯ ಮಂತ್ರದ ಭಾಗವಾದ ನಮ್ಮ ಸೇರಲು ಈ ಸಭೆಗೆ ಮುಖ್ಯ ಭಾಷಣಗಾರರಾದ DYFIದ ಉಳ್ಳಾಲ ವಲಯದ ಅಧ್ಯಕ್ಷರನ್ನ ಅಸ್ರಫ್ ಕೇಶವ್ ಆಡಳಿತಕ್ಕೆ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರು ನಿಮಗೆ ಗೊತ್ತಿರ್ಬೋದು, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸಿದ್ದು ಕಾರ್ಮಿಕರು. ಅದರಲ್ಲೂ ಎಲ್ಲ ರೀತಿಯ ಕಾರ್ಮಿಕರು ಅತಿ ಹೆಚ್ಚು ಸಂಕಷ್ಟವನ್ನು ಅನುಭವಿಸಿದರೆ ಕಟ್ಟಡ ಕಾರ್ಮಿಕರು ಇನ್ನೂ ಅದೇ ರೀತಿಯ ಸಂಕಷ್ಟವನ್ನು ಇನ್ನೂ ಅನುಭವಿಸ್ತಾ ಇದ್ದಾರೆ. ಬೇರೆ ಕಾರ್ಮಿಕರ ಸ್ಥಿತಿ ಸ್ವಲ್ಪವಾದರೂ ಸುಧಾರಿಸಿಕೊಂಡು ಬರ್ತಾ ಇದ್ದರೆ ಕಟ್ಟಡ ಕಾರ್ಮಿಕರ ಸ್ಥಿತಿ ಇನ್ನೂ ಅಧೋಗತಿಯಲ್ಲೇ ಇದೆ. ಯಾಕಂದರೆ ಜಿಲ್ಲೆಯಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಒಂದು ಕಡೆ ಸ್ಥಗಿತಗೊಂಡಿದ್ದರೆ ಕೆಲವು ಕಡೆ ಸ್ಥಗಿತಗೊಳ್ಳಲಿಕ್ಕೆ ಮರಳಿನ ಅಭಾವ ಕಾರಣವಾಗಿದೆ. ಹಣಕಾಸಿನ ಸಮಸ್ಯೆಯಿಂದಲೂ ಕಟ್ಟಡ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಂಡಿದೆ. ಜೊತೆಗೆ ಅಲ್ಲಿ ಅಲ್ಪ ಸ್ವಲ್ಪ ಮನೆ ಕೆಲಸದ ನಡೀತಾ ಇರ್ಬೋದು, ಅದಕ್ಕೂ ಮರಳು ಸಮರ್ಪಕವಾಗಿ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಟ್ಟಡ ಕಾರ್ಮಿಕರ ಸಂಘ ಏನು CWF ಇದೆ, ಇವತ್ತು ತೊಕ್ಕೋಟು ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಧರಣಿಯನ್ನು ಹಮ್ಮಿಕೊಂಡಿದೆ, ಒಂದು ಪ್ರತಿಭಟನಾ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಇದೇ ರೀತಿಯ ಪ್ರತಿಭಟನಾ ಪ್ರದರ್ಶನವನ್ನು ಕೆಲವು ದಿನಗಳ ಮುಂಚೆ ಏನು ಗ್ರಾಮ ಚಾವಡಿ ಜಂಕ್ಷನ್ನಲ್ಲಿ ಅರೆಕಲ ಕಟ್ಟಡ ಕಾರ್ಮಿಕರ ಸಂಘಟನೆಯ ವತಿಯಿಂದ ಅಲ್ಲಿನ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಆಗಲೂ ನಾವು ಇದೇ ಒತ್ತಾಯವನ್ನು ಮಾಡಿದ್ವಿ. ಆದರೆ ಜಿಲ್ಲಾಡಳಿತದ ಕಿವಿಗಿದು ಬೀಳಿಲ್ಲ. ನಮ್ಮ ಬೇಡಿಕೆ ಈ ಮರಳು ಮಾಫಿಯಾ ಏನು ಕೇರಳಕ್ಕೆ ಇಲ್ಲಿಂದ ತಗೊಂಡೋಗಿ ಮರಳು ಸಾಗಿಸ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ಈ ಊರಿನಲ್ಲಿ ಏನು ಕಟ್ಟಡ ಕಾಮಗಾರಿ ನಡೀತಾ ಇದೆ, ಇವರಿಗೆ ಕಡಿಮೆ ದರದಲ್ಲಿ ಮರಳು ಸಿಗಬೇಕು ಅನ್ನೋ ಒಂದು ಬೇಡಿಕೆ. ಜಿಲ್ಲೆಯ ಸಂಸದರು ಮುಂಚೆ ಹೇಳಿದ್ದು ಈ ತಿಂಗಳ ಆರಂಭದಿಂದ 2,000 ರೂಪಾಯಿಗೆ ಮನೆ ಬಾಗಿಲಿಗೆ ಮರಳು ತಂದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ. ಆದರೆ ಇದುವರೆಗೂ ಅದು ಸಾಧ್ಯವಾಗಲಿಲ್ಲ, ಸಾಧ್ಯ ಆಗುವ ಲಕ್ಷಣಗಳು ಇಲ್ಲ. ಕೇವಲ ಕಾಟಾಚಾರದ ಹೇಳಿಕೆಗಳು, ಮೆಚ್ಚಿಸ್ಲಿಕ್ಕೋಸ್ಕರ ಹೇಳ್ತಾರೆ. ಅವರು ಹೇಳೋ ದೊಡ್ಡ ವಿಷಯ ಅಲ್ಲ. ಅವರು ಹೇಳಬೇಕಾದ್ರೆ ಮುಂದೆ ಕೂತಂಥ 100 ಜನ ಚಪ್ಪಾಳೆ ತಟ್ಟಿ ಬಿಸಿ ನೋಡೋದನ್ನು ಸ್ವಾಗತ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಅವರು ಪ್ರಶ್ನೆ ಮಾಡಬೇಕಾದದ್ದು ಅದನ್ನು ನೇರವಾಗಿ ಅಲ್ಲಿ ಕೂತ್ಕೊಂಡಂಥ ಅದೇ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರು ಪ್ರಶ್ನೆ ಮಾಡಬೇಕು, ನೀವು ಹೇಳಿದ ಮಾತು ಏನಾಯಿತು ಅಂತ. ಆದರೆ ಇವತ್ತು ಇನ್ನೂ ಬರಲಿಲ್ಲ, ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ.
ಇವತ್ತು. ಆದರೆ CWFI ಬೀದಿಗೆ ಎದ್ದು ಹೋರಾಟ ಮಾಡ್ತಾ ಇದೆ. ಕಟ್ಟಡ ಕಾರ್ಮಿಕರ ಸಂಘ CWFI ಒಂದೇ ಅಲ್ಲ, ಹಲವು ಪಕ್ಷಗಳಲ್ಲಿ ಕಟ್ಟಡ ಕಾರ್ಮಿಕರನ್ನ ಸಂಘಟನೆ ಮಾಡಿದವರು ಅಂತಿದ್ದಾರೆ. ಆದರೆ ಅವರೆಲ್ಲ ಯಾಕೆ ಮೌನವಾಗಿ ಕೂತಿದ್ದಾರೆ? ಕೇವಲ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳು ಬಂದಾಗ ನೀವು ಮಾತನಾಡದೆ, ಅವರಿಗೇನಾದರೂ ಬೆನಿಫಿಟ್ ಬಂದಾಗ ನಿಮ್ಮ ಕಾರ್ಯಕರ್ತರಿಗೆ ತೆಗೆದುಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಇವತ್ತು ಕಟ್ಟಡ ಕಾರ್ಮಿಕರ ಒಂದು ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕಾದಂಥ ಪರಿಸ್ಥಿತಿ ಬಂತು ಸರ್ಕಾರಕ್ಕೆ. ಯಾಕೆ ಬಂತು? ಏಕಾಏಕಿ ನೀವು ಸೈಬರ್ಗಳಲ್ಲಿ BJP JDS ಕಾಂಗ್ರೆಸ್ನ ಕಾರ್ಯಕರ್ತರು ಸೇರ್ಕೊಂಡು ನೀವೇನು ಮಾಡಿದ್ರಿ? 80,000 ಕಟ್ಟಡ ಕಾರ್ಮಿಕರನ್ನ ಅಕ್ರಮವಾಗಿ ನೋಂದಣಿ ಮಾಡಿದ್ರಿ. ಕೊನೆಗೆ ಸರ್ಕಾರ, ಅವ್ರು ಯಾರು ಕಟ್ಟಡ ಕಾರ್ಮಿಕರಲ್ಲ, ನಿಮ್ಮ ಪಕ್ಷದ ಕಾರ್ಯಕರ್ತರು ಸೈಬರ್ನಲ್ಲಿ, ಅವ್ರಿಗೆ ಯಾವುದೇ ಮಾಹಿತಿಯನ್ನು ನೀವು ಕೊಡೋದಿಲ್ಲ. 500,000 ರೂಪಾಯಿ ಇಸ್ಕೊಳ್ತೀರಿ, ನೋಂದಣಿ ಮಾಡ್ತೀರಿ. ಎಲ್ಲಿ ಸರ್ಕಾರದ ಪರವಾಗಿ ಅವ್ರಿಗೆ ಮೊನ್ನೆ ಹಣ ಬರಲಿಕ್ಕೆ ಶುರುವಾಯಿತು, ಅವತ್ತು ನಿಮಗೆ ಕಟ್ಟಡ ಕಾರ್ಮಿಕರನ್ನ ಸಂಘಟನೆ ಮಾಡಬೇಕು ಅಂತ ಹೆಸರಾಯಿತು, ಅಲ್ಲಿಗೆ ಮಾಡಿದ್ರಿ, ಅಲ್ಲಿಗೆ ಮುಗಿಸ್ಬಿಟ್ರು. ಅಲ್ಲಿಗೆ ಮುಗಿಯೋದಿಲ್ಲ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಹಾಗಿದ್ದಾಗ ಮಾತ್ರ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಮೊನ್ನೆ ತಾನೇ ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಣೆ ಅಂತ ಕಾರ್ಯಕ್ರಮಗಳು ಬಂತು, ಫುಡ್ ಕಿಟ್ ವಿತರಣೆ ಬಂತು, ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮಗಳು ಬಂತು. ನೋಡೋಣ ಈ ಸೈಬರ್ನವರು ಎಷ್ಟು ಜನರಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅದೇ ರೀತಿ ಸ್ಕಾಲರ್ಶಿಪ್ ವಿತರಣೆ ಬಗ್ಗೆ ಸೈಬರ್ನವರು ಎಷ್ಟು ಜನಕ್ಕೆ ಮಾತಾಡಿ ಹೇಳಿದ್ದಾರೆ. ಬೇರೆ ಪಕ್ಷದ ಕಾರ್ಯಕರ್ತರು ಏನು ಲೀಡರ್ಗಳು ಸಂಘಟನೆಯ ಸದಸ್ಯರನ್ನಾಗಿ ಮಾಡಿದ್ರಲ್ಲ, ಅವ್ರು ಎಷ್ಟು ಜನರಿಗೆ ಹೇಳಿದ್ದಾರೆ. ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಸಂಘಟನೆ ಮಾಡಿಕೊಳ್ಳೋದನ್ನು ಬಿಟ್ಟುಬಿಡಿ. ಅದಕ್ಕೆ ನಾನು ನೇರವಾಗಿ ಹೇಳ್ತೇನೆ, ಒಂದು DYFIನ ಪ್ರತಿನಿಧಿಯಾಗಿ ನಮಗೇನು ಇಲ್ಲಿ ಕಟ್ಟಡ ಕಾರ್ಮಿಕರ ಸಂಘಟನೆಯ ಮೂಲಕ ರಾಜಕಾರಣ ಮಾಡಬೇಕು ಅಂತಿಲ್ಲ. ಆದರೆ ಸಿಗಬೇಕಾದಂಥವರ ನ್ಯಾಯಯುತ ಹಕ್ಕುಗಳು, ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ ನಿಮ್ಮ ಏನು ಹಕ್ಕುಗಳಿದೆ ಅದು ನಿಮಗೆ ಸಿಗಲೇಬೇಕು. CWFI ಹೋರಾಟವನ್ನು ಮಾಡ್ತಾ ಇದೆ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಕಾರ್ಮಿಕರು ಅತಿ ಹೆಚ್ಚು ಸಂಕಷ್ಟವನ್ನು ಅನುಭವಿಸಿದರು. ಸರ್ಕಾರ ಸ್ಪಂದನೆ ಮಾಡಿಲ್ಲ. ಕೊರೋನಾ ಕಾಲದಲ್ಲಿ ಕಾರ್ಮಿಕರು ದೂರದ ಊರುಗಳಿಗೆ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ವಲಸೆ ಕಾರ್ಮಿಕರು ಸರ್ಕಾರ ಸ್ಪಂದನೆ ಮಾಡಲಿಲ್ಲ. ಆದರೆ ಇವತ್ತು ಅಲ್ಲೇ ಬೆದೆ ನಡ್ಕೊಂಡು ಹೋದಂಥ ಬಿಹಾರದ ರಾಜ್ಯದಲ್ಲಿ ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡುವಂಥ ಕೆಲಸವನ್ನು ಮಾಡುವಂಥದ್ದು, ಕೊರೋನಾ ಲಸಿಕೆ ಕೊಡ್ತೇವೆ ಅಂತ ಹೇಳುವಂಥದ್ದು, ಈ ರೀತಿಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ನೈಜವಾದ ಸಮಸ್ಯೆಗಳು ಯಾವ ಸಂಕಷ್ಟ ಕಾಲದಲ್ಲಿ ಸ್ಪಂದನೆ ಮಾಡಬೇಕಾಗಿತ್ತು ಅವತ್ತು ಮಾಡಲಿಲ್ಲ. ಆದರೆ ಇವತ್ತು ರಾಜಕಾರಣ ಮಾಡುವಂಥ ಪರಿಸ್ಥಿತಿ. ಕಾರ್ಮಿಕರನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನು ಬಿಡಿ. ಕಾರ್ಮಿಕರು ಯಾರ ಜೀತದಾಳುಗಳಲ್ಲ. ಕಾರ್ಮಿಕರ ನ್ಯಾಯಯುತ ಹಕ್ಕುಗಳನ್ನ ಕೊಡಿ ಅಂತ, ಇವತ್ತು ಮರಳು ಕೊಡಿ ಅಂತ ಪ್ರತಿಭಟನೆ ಮಾಡುವ ಉದ್ದೇಶ ಏನು? ಕಟ್ಟಡ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಂಡಿರುವ ಕಾರಣ ದಿನಗೂಲಿಯಲ್ಲಿ ನಡೆಯುತ್ತಿರುವಂಥ ಅವತ್ತಿನ ದಿನದ ದುಡಿಮೆಯಿಂದ ಬದುಕುತ್ತಿರುವಂಥ ಕಾರ್ಮಿಕರು ಕೆಲಸವಿಲ್ಲದೆ ಮನೆಯಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ. 2-3 ಕೆಲಸ ಮಾಡ್ತಾ ಇದ್ದಾರೆ. ಹಲವು ಕಡೆ ಬೆಳಿಗ್ಗೆ ಹೋಗಿ 9 ಗಂಟೆಗೆ ವಾಪಸ್ ಬರುವಂಥ ಕಾರ್ಮಿಕರನ್ನ ಕಂಡಿದ್ದೇವೆ. ಯಾಕಂದರೆ ಮರಳಿಲ್ಲ. ಮರಳಿದೆ, ಮರಳು ತೆಗಿತಾ ಇದ್ದಾರೆ. ಆದರೆ ಇಲ್ಲಿನ ಸ್ಥಳೀಯರಿಗೆ ಸಿಗ್ತಾ ಇಲ್ಲ, ಇಲ್ಲಿನ ಚಿಕ್ಕ ಪುಟ್ಟ ಕಟ್ಟಡ ನಿರ್ಮಾಣ ಮಾಡುವವರಿಗೆ ಸಿಗ್ತಾ ಇಲ್ಲ. ಆದರೆ ಯಾರಿಗೆ ಸಿಗ್ತಾ ಇದೆ? ಶ್ರೀಮಂತ ದೊಡ್ಡ ದೊಡ್ಡ ಬಿಲ್ಡರ್ಗಳಿಗೆ ಸಿಗ್ತಾ ಇದೆ. ಹೊರ ರಾಜ್ಯಗಳಿಗೆ ರಾತ್ರೋರಾತ್ರಿ ಸಾಗಾಟ ಆಗ್ತಾ ಇದೆ. ಜಿಲ್ಲಾಡಳಿತ ಇದಕ್ಕೆ ಬೇಕಾದಂಥ ಕೆಲ ಅಧಿಕಾರಿಗಳ ಬೆಂಬಲ ಇದೆ. ಈ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಸುಮ್ಮನೆ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಪಾಡಿಗೆ ನಾವಿದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಒತ್ತಾಯ ಮಾಡಲೇಬೇಕು. ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತಕ್ಕೆ ನಾವು ನೇರವಾಗಿ ಹೇಳ್ತೇವೆ, ಕಟ್ಟಡ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡೋದನ್ನು ಬಿಡಿ. ಸಂಕಷ್ಟ ಕಾಲದಲ್ಲಿ ನಾವು ಈಗಾಗಲೇ ಸಂಕಷ್ಟದಲ್ಲೇ ಬದುಕಿದ್ದೇವೆ. ನಮ್ಮ ಮನೆಯ ಮಕ್ಕಳು ಆಹಾರ ಇಲ್ಲದೆ ಹಸಿವಿನಿಂದ ದಿನದ 1 ಹೊತ್ತು ಊಟ ಮಾಡಿದಂಥ ಸ್ಥಿತಿ ಈ 8 ತಿಂಗಳಲ್ಲಿ ಬಂತು. ಈಗ ಕೆಲಸ ಕೊಡುವಂಥ ಪರಿಸ್ಥಿತಿಯಲ್ಲೂ ನೀವು ಈ ಮರಳನ್ನು ಸ್ಥಗಿತಗೊಳಿಸಿ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ಒತ್ತಾಯ ಮಾಡ್ತೇವೆ. ನೀವು SEZನ ಹೆಸರು ಹೇಳ್ಕೊಂಡು ಇನ್ನೊಂದು ಹೆಸರು ಹೇಳ್ಕೊಂಡು ಮರಳನ್ನು ನಿಲ್ಲಿಸುವಂಥದ್ದು ಸರಿಯಲ್ಲ. ಮರಳು ಯಾರಿಗೆ ಗೊತ್ತಲ್ಲ, ನೈಸರ್ಗಿಕವಾಗಿ ಸಿಗುವಂಥದ್ದು. ಮರಳು, ಜಲ್ಲಿಕಲ್ಲು ಇವೆಲ್ಲ ನೈಸರ್ಗಿಕವಾಗಿ ಸಿಗುವಂಥದ್ದು. ಆದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮರಳುಗಾರಿಕೆ ಮಾಡೋದ್ರಿಂದ ಯಾವ ನದಿಗೂ ತೊಂದರೆ ಇಲ್ಲ. ಸಾಂಪ್ರದಾಯಿಕ ರೀತಿಯಲ್ಲಿ ದೋಣಿಯ ಮೂಲಕ ಏನು ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಿ. ಆ ಮರಳನ್ನು ಸ್ಥಳೀಯ ಎಲ್ಲಿ ಕಟ್ಟಡ ಕಾರ್ಮಿಕರಿಗೆ ಬೇಕೋ ಅಲ್ಲಿಗೆ ಕಡಿಮೆ ದರದಲ್ಲಿ ತಲುಪಿಸುವಂಥ ವ್ಯವಸ್ಥೆ ಮಾಡಿ, ಲೀಗಲ್ ಆಗಿ ಮಾಡಿ. ಸಾಧ್ಯ ಇದೆ, ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಇಲ್ಲ, ನಿಮ್ಮ ಯಾವುದೇ ಒಂದು ಸರ್ಕಾರದ ಸಂಸ್ಥೆ ಮೂಲಕ ಕೊಡಿ. ಹಿಂದೆ ಶಶಿಕಾಂತ್ ಸಂತಿಲ್ ಒಂದು ವೆಬ್ಸೈಟ್ ಮಾಡಿದ್ರು, ಅಲ್ಲಿ ಬುಕ್ ಮಾಡಿ ಡೈರೆಕ್ಟ್ ಆಗಿ ತಗೊಳ್ಳಿ ಅಂತ. ಯಾವುದಾದ್ರೂ ಒಂದು ಯೋಜನೆಯನ್ನು ತನ್ನಿ, ನೀವು ಕಟ್ಟಡ ಕಾರ್ಮಿಕರಿಗೆ ಸುಲಭ ದರದಲ್ಲಿ ಮರಳು ಸಿಗುವಂಥ ವ್ಯವಸ್ಥೆಯನ್ನು ಮಾಡಿ, ಕಾರ್ಮಿಕರಿಗೆ ಒಂದು ಕೆಲಸದ ವ್ಯವಸ್ಥೆಯನ್ನು ಮಾಡಿಕೊಡಿ. ಅದು ಬಿಟ್ಟು ನೀವು ಈ ಮರಳು ಮಾಫಿಯಾದ ಜೊತೆ ಸೇರಿ ರಾತ್ರೋರಾತ್ರಿ ಮರಳು ಸಾಗಾಟವನ್ನು ಬೇರೆ ರಾಜ್ಯಕ್ಕೆ ಕಳಿಸುವಂಥದ್ದು, ಬೆಂಗಳೂರಿನ ದೊಡ್ಡ ದೊಡ್ಡ ಬಿಲ್ಡರ್ಗೆ ಕಳಿಸುವಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟರೆ ಇದರ ವಿರುದ್ಧ ನಾವು ಚಳವಳಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮರಳು ಸಿಗದೆ ಮರಳುಗಳು ಹೋಗ್ತಾ ಇಲ್ಲ, ಮರಳುಗಾರಿಕೆ ನಡೀತಾ ಇದೆ. ಅದು ಬಹಿರಂಗ ಸತ್ಯ. ಇಲ್ಲೇನೋ ಮರಳು ತೆಗಿತಾ ಇಲ್ಲ ಅಂತ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ, ತೆಗಿತಾ ಇದ್ದಾರೆ. ಆದರೆ ಆ ಮರಳು ಕೇರಳಕ್ಕೆ ಹೋಗ್ತಾ ಇದೆ, ಆ ಮರಳು ಬೆಂಗಳೂರಿಗೆ ಹೋಗ್ತಾ ಇದೆ, ದೊಡ್ಡ ದೊಡ್ಡ ಶ್ರೀಮಂತರ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ, ಅವರ ದೊಡ್ಡ ದೊಡ್ಡ ಯಾರ್ಡ್ಗಳಿಗೆ ಹೋಗ್ತಾ ಇದೆ. ಇಲ್ಲಿನ ಸ್ಥಳೀಯರಿಗೆ ಸಿಗ್ತಾ ಇಲ್ಲ. ಇದು ಸಿಗಬೇಕು ಅನ್ನೋದೇ ನಮ್ಮ ಹೋರಾಟ, ಬೇರೆ ಏನೂ ಅಲ್ಲ. ಇಲ್ಲಿ ರಾಜಕಾರಣ ಮಾಡುವಂಥ ಪ್ರಶ್ನೆ ಇಲ್ಲ. ಇದು ಯಾರ ವಿರುದ್ಧವೂ ಅಲ್ಲ. ನಾವು ನೇರವಾಗಿ ಹೇಳ್ತೇವೆ, ಇದು ಈ ವ್ಯವಸ್ಥೆಯ ವಿರುದ್ಧ ನಾವು ಮಾಡುತ್ತಿರುವಂಥ ಚಳವಳಿ. ಶಾಸಕರು ಮಾತಾಡಲೇಬೇಕು, ಶಾಸಕರು ಸುಮ್ಮನೆ ಕೂರುವಂಥದ್ದಲ್ಲ.
ಸಂಸದರು ಏನು ಹೇಳಿದ್ದಾರೆ 2,000 ರೂಪಾಯಿ ಕೊಡ್ತೀನಿ ಅಂತ ಶಾಸಕರು ಪ್ರಶ್ನೆ ಮಾಡಿ. ನೀವು ಬೇಕಾಬಿಟ್ಟು ಇಲ್ಲಿ ಕೂರುವಂಥ ಕೆಲಸವನ್ನು ಮಾಡಬೇಡಿ. ನೀವು ಪ್ರಶ್ನೆ ಮಾಡಿ, ಯಾಕೆ ಕೊಡ್ತಾ ಇಲ್ಲ ನೀವು, ಕೊಡಿ ಅನ್ನಿ. ಕಾರ್ಮಿಕರು ನಿಮ್ಮ ಜೊತೆ ಬರ್ತೇವೆ, ಕಾರ್ಮಿಕರ ಒಂದು ಸಭೆಯನ್ನು ಕರೀರಿ, ನಾವು ನಿಲ್ತೇವೆ ಜೊತೆಯಲ್ಲಿ, ಹೋರಾಟ ಮಾಡೋಣ. ಶಾಸಕರ ನೇತೃತ್ವದಲ್ಲಿ ಹೋರಾಟ ಆಗಲಿ, ಯಾಕೆ ಸಿಗೋದಿಲ್ಲ ಅಂತ ನೋಡೋಣ. ಈ ಕಟ್ಟಡ ಕಾರ್ಮಿಕರಿಗೆ ಮರಳು ಸಿಗುವವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಈಗಾಗಲೇ ಹೋರಾಟಗಳು ಆರಂಭವಾಗಿದೆ. ಕಟ್ಟಡ ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಆಡೋದನ್ನು ಸರ್ಕಾರ ಬಿಡಬೇಕು. ಮತ್ತು ಏನೇನು ಸವಲತ್ತುಗಳಿದೆ ಅದು ಕಾರ್ಮಿಕರಿಗೆ ಸುಲಭವಾಗಿ ಸಿಗುವಂಥ ವ್ಯವಸ್ಥೆಗಳನ್ನ ಮಾಡಬೇಕು. ಜೊತೆಗೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಂಡು ಯಾರ್ಯಾರು ಈ ಬೋಗಸ್ ಕಾರ್ಯಕರ್ತರನ್ನ ಈ ಕೆಲ ರಾಜಕೀಯ ಪಕ್ಷಗಳು ಕಟ್ಟಡ ಕಾರ್ಮಿಕರು ಅಂತ ಸೇರಿಸಿ ಇಲ್ಲಿನ ನೈಜ ಕಟ್ಟಡ ಕಾರ್ಮಿಕರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಪರಿಶೀಲನೆ ಮಾಡಬೇಕು. ನೈಜ ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು. ಕಾಟಾಚಾರಕ್ಕೆ ಸೇರಿಸ್ಕೊಂಡರಂಥವ್ರನ್ನ ಪತ್ತೆ ಹಚ್ಚಲೇಬೇಕು. ಸುಮ್ಮನೆ ನಿಮಗೆ ಸಿಗಬೇಕಾಗಿದ್ದಂಥ ಹಕ್ಕು ಯಾವುದೋ ಪಕ್ಷದ ಕಾರ್ಯಕರ್ತರು ತಿಂತಾ ಇದ್ದಾರೆ. ಮೊನ್ನೆ 5,000 ರೂಪಾಯಿ ವಿತರಣೆಯಲ್ಲಿ ಅದೇ ರೀತಿ ಆಯಿತು. ಇಲ್ಲಿ ನಮ್ಮೊಬ್ಬರು ಸಂಗಾತಿ ಇದ್ದಾರೆ, ಇವರು ಯಾವುದೋ ಒಬ್ಬ ಬಂದು ಇವ್ರನ್ನ ಸದಸ್ಯ ಮಾಡಿಬಿಟ್ಟು ಇದೇ ರೀತಿ ಅವ್ರು ಆಮೇಲೆ ವಿಷಯದಲ್ಲೇ ಇಲ್ಲ. ಕೊನೆಗೆ 5,000 ರೂಪಾಯಿ ಏನೋ ಆದಾಗ ಇವ್ರು ಬಂದು ನಾನು ಇಲ್ಲಿ CWFI ಆಫೀಸಿಗೆ ಕಳಿಸ್ದೆ, ಜನಾರ್ದನ್ ಗುತ್ತಾರ ಹತ್ರ ಮಾತಾಡಿದರು. ಅವರು ಮತ್ತೆ ಅವ್ರನ್ನ ರಿನ್ಯೂವಲ್ ಮಾಡಿದ್ರು. 5,000 ರೂಪಾಯಿ ಬಂತು, ಅವ್ರು ಇದ್ದಾರೆ ಈ ಸಭೆಯಲ್ಲಿ. ಇದು CWFI ಮಾಡ್ತಿರುವಂಥ ಕೆಲಸ. ಇದು ಯಾವುದೋ ಒಂದು ಸಂಘಟನೆಯ ಸದಸ್ಯರಾಗಿದ್ದ ತಕ್ಷಣ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ. ಆ ಸಂಘಟನೆಗಳು ಕಾರ್ಮಿಕರ ಪರವಾಗಿರಬೇಕು, ಕಾರ್ಮಿಕರ ಸಂಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಲ್ಲಬೇಕು. ಸುಖ ಬಂದಾಗ ನಿಲ್ಲುವಂಥದ್ದಲ್ಲ, ಯಾವುದೋ ಒಂದು ಉತ್ಸವ ಮಾಡುವಂಥದ್ದಲ್ಲ, ಯಾವುದೋ ಒಂದು ಹಬ್ಬ ಮಾಡುವಂಥದ್ದಲ್ಲ ಕಾರ್ಮಿಕ ಸಂಘಟನೆಯ ಕೆಲಸ. ಕಾರ್ಮಿಕ ಸಂಘಟನೆಯ ಕೆಲಸ ಏನಂದರೆ ಕಾರ್ಮಿಕರ ಸಂಕಷ್ಟ ಕಾಲದಲ್ಲಿ ಜೊತೆಯಾಗುವಂಥದ್ದು, ಕಾರ್ಮಿಕರ ಜೀವನದಲ್ಲಿ ಬದಲಾವಣೆ ತರುವಂಥ ಕೆಲಸವನ್ನು ಕಾರ್ಮಿಕ ಸಂಘಟನೆಗಳು ಮಾಡಬೇಕು. ಆ ಕೆಲಸವನ್ನೇ CWFI ಮಾಡ್ತಾ ಇರೋದು. CWFIಗೆ ಹಲವು ಕನಸುಗಳಿದೆ. CWFIನ ಕನಸಿನಲ್ಲೇ ಒಂದು ಸಹಕಾರಿ ಸಂಘದ ಸ್ಥಾಪನೆ ಮಾಡುವಂಥ ಉದ್ದೇಶ ಇದೆ ಅಂತ ಕಳೆದ ಒಂದು ಸಭೆಯಲ್ಲಿ ಅವರು ಮಾತಾಡ್ತಾ ಇದ್ರು. ಈ ಸಭೆಯನ್ನು ಮಾಡಬೇಕಾದ್ರೆ ನಾವು ಈ ಸಂಘಟನೆಯ ಜೊತೆ ಸೇರಿ ನಿಲ್ಲಬೇಕಾಗುತ್ತೆ. ನಾವು ಮಾತ್ರ ನಿತ್ಯ ಸಾಕ, ನಮ್ಮ ಜೊತೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರನ್ನು ಈ ಸಂಘಟನೆಯ ಸದಸ್ಯರನ್ನಾಗಿ ಮಾಡಲೇಬೇಕು. ಹಾಗಾದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಬಲ ಬರುತ್ತೆ. ಇವತ್ತು ಮರಳಿನ ಸಮಸ್ಯೆಯಿಂದ ಕಟ್ಟಡ ಕಾರ್ಮಿಕರು ಸಂಕಷ್ಟ ಪಡ್ತಿರೋರು ಕೇವಲ ಇಷ್ಟೇ ಜನ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಮಾಲೀಕರು ಸಂಕಷ್ಟ ಪಡ್ತಾ ಇದ್ದಾರೆ. ಅವರಿಗೆ ನಿಗದಿತ ಅವಧಿಯಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಕಟ್ಟಡ ಪೂರ್ತಿಗೊಳಿಸಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮರಳು ಸಿಗ್ತಾ ಇಲ್ಲ. ಮರಳು ಬಂದ ತಕ್ಷಣ ಹಿಂದ್ಗಡೆಯಿಂದ ಬರ್ತಾರೆ ಬೇರೆಯವರು ವಸೂಲಿ ಮಾಡುವಂಥವ್ರು. ಕದ್ದು ಮುಚ್ಚಿ ಮರಳು ತರುವವರು ಒಂದು ಕಡೆ, ಅವ್ರನ್ನ ಹಿಡಿಯೋರು ಒಂದು ಕಡೆ, ಕಲ್ಲ ಪೊಲೀಸ್ ಆಟ ಆಗ್ತಾ ಇದೆ. ಆದರೆ ಸಿಗಬೇಕಾದಂಥ ನ್ಯಾಯಯುತವಾಗಿ ಸಿಗಬೇಕಾದಂಥವರಿಗೆ ಮರಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ CWFI ಒತ್ತಾಯ ಮಾಡ್ತಾ ಇದೆ. ಸರ್ಕಾರ, ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಕಾರ್ಮಿಕ ಸಂಘಟನೆಗಳ ಜೊತೆ ಚರ್ಚೆಯನ್ನು ಮಾಡಬೇಕು. ಜೊತೆಗೆ ಮರಳು ಈ ಸ್ಥಳೀಯರಿಗೆ ಸುಲಭ ದರದಲ್ಲಿ ಸಿಗುವಂತೆ ಮಾಡಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಪ್ಪದ ನಾಗರಿಕರು ಕೊಯ್ಯದ ವಿಷಯ ಇನಿ ಕೋಡದ ಕೊಯ್ಯದ ವಿಷಯ ಆಗ್ತದೆ. ಹಲವು ವರ್ಷದ ಈ ಒಂದು ಕೊಯ್ಯದ ವಿಷಯ ಇನ್ನು ಜನಜನಿತವಾದ ಪ್ರಚಾರ ಬರೋದು. ಈ ಪೊಯ್ಯನ ಬಂಗಾರ ಮಲ್ತಿನಾಕಿ ಏರು ಬಂದಿಲ್ಲ ಪ್ರಶ್ನೆ ಪೊಯ್ಯ ಇಂಗ್ಲು ಎಲ್ಲೇ ಪುರ ಸುದೆಟ್ಟು ದೆತ್ತೊಂದು ಇಲ್ಲ ಬಾಕೊಂಡು ರಾಸಿಪಾರ್ದು ಐಟು ಪುರ ಗೊಬ್ಬೊಂದಿತ್ತು ಅಂಚಿನ ಪೊಯ್ಯ. ಈ ಪೊಯ್ಯನ ಬಂಗಾರ ಬಂದಿನಾಕಲಿ ಏರು ಪೊಯ್ಯಗೆ ರಾಜಕೀಯ ಕಂಚಿನಾಕಲಿ ಏರು ಇನ್ನೇನು ಅರ್ಥ ಮಾಡ್ತ ನೋಡು. ಪೊಯ್ಯನ ಬಂಗಾರ ಮಲ್ತಿನಾರು ಇಷ್ಟ ಪರಮಾರು ಈ ಜಿಲ್ಲೆದ MLA ಆದ ಪುರಾಗ ಪೊಯ್ಯನು ಮುತ್ತಪ್ಪರಾಗ ಲೀಸು ಕೊರಡು ಪಂಪಿನ ಪ್ರಚಾರಕ್ಕೆ ಅಂತದೆ. ಆ ಪೊಯ್ಯಗೆ ಒಂಜಿ ದಪ್ಪರಪಲ್ಲಿ ಪಂಪನ ಈಗ ಕಟ್ಟುನಿಟ್ಟಿನ ಕ್ರಮಕ್ಕಂತಂಡ ಅವಕ್ಕೆ ಇಷ್ಟ ಪರಮಾರು ಬೇರೆ ಬಡಿ ಪೊಯ್ಯ ಪೋಲಿಸಿನ ತಿಕ್ಕುಡು ಈ ಜಿಲ್ಲೆಯ 7 MLA ನಕಲೇ ಐಟು ಒಂಜಿ ಕಾಂಗ್ರೆಸ್ MLA ಕಾದರುಪ್ಪುನಿ ಮುರನಿ ನಲಿಕೊಳ ಕಟ್ಟಿಲ್ ಪಂತಾರೆ ಕಾದರುಪ್ಪುನಾಗ 20,000 ಲೋಡು ಕೊರಂದಿತ್ತಾರೆ. ಯಾನಕ್ಕೆ ಮುಕ್ಕಳಿತ್ತ ಕೊರ್ಪು ಇಂಜಿನಿಯರ್ ಯಾನಕ್ಕೆ ಮುಕ್ಕಳುಪ್ಪುನಾಗೆ 1,000 ಲೋಡುಗು ಮುರನಿ ಪಂಡೇರೆ ಅಕ್ಟೋಬರ್ 1 ಬೊಕ್ಕ ಪ್ರತಿ ಒಂಜಿ ಲೋಡುಗೂ 2,000 ರೂಪಾಯಿ ದಕ್ಕ ಪ್ರತಿಯೊಂದು ಮನೆಗೆ ಒಯ್ಗೆ ಮಾಡ್ತೇವೆ. ಅಕ್ಟೋಬರ್ ಕರೀದೆ ಇನಿ 1 ತಾರೀಕು ನವೆಂಬರ್ 1,000 ನೀರ 2,000 ಪೊಯ್ಯ ಗಾಯ ಜನಕ್ಕೆ ಸುಳ್ಳು ಪಂಡದು ಟ್ರೂಲ್ಗೊಳಗಾಪರು ಈರು ಸುಳ್ಳು ಪಾತ್ರನ ಒಂಜಿ MP ಪಂಪನ ಜನಜನಿತ ಆತನು ಇನ್ನ ಓವರ್ ಬ್ರಿಡ್ಜ್ದ ಒಂಜಿ 10 ವರ್ಷ 11 ವರ್ಷ ಹೋದ್ರು ಪಂಪಲ್ದ ಒಂಜಿ ಬೇಲಾಣಗ ಇಡೀ ದೇಶದ ಇರು ಟ್ರೂಲ್ ಆತಾರೆ ಈರು ಪಂಪರು ಎನ್ನ ಪ್ರಚಾರ ಪಂಪ ಬಾರಿ ಬೈದಿನ ಮನ್ಪಾರು ಅಂದು ಬಾರಿ ಬೈದಿನ
ಭಾರಿ ಪ್ರಚಾರ ಬೈತೀನಿ 11 ವರ್ಷ ಹೊರಂಕಾಯರು ಗುರುಪುರದ ಸೇರ್ತೀನಿ ಬೇಗ ಬಂತಾರೆ ಬಂದ್ಬಿಳೆ ಕೊಡು ಭಾರಿ ಪ್ರಚಾರ ಗಿಟ್ಟಿ ಸರ್ ಅಲ್ಲ ಪೊಯ್ಯದ ಬಗ್ಗೆ ಪಾತಿರ್ತಾರೆ ಕೊರೋನಾ ಬಂದ್ಬಿಳೆ ಕೊಡು ಪಾತ್ರ ಬಲ್ಲಿ ಬಂದ್ಬಿಳೆ ಕೊಡು ಸರ್ಕಾರ ಒಂದು ಆಜ್ಞೆ ಕಣ ಇದ್ದೀನಿ ಇನ್ನು ಹೆಣ್ಮತ್ತು ತಿಂಗಳು ನಾನು ಕೊರೋನಾ ಬರ್ತದೆ ಕೊರೋನಾ ಬುಧಾರಣೆ ಜನಕ್ಕೆ ಸರ್ವನಾಶ ಅಂತಾರೆ ಕಾರ್ಮಿಕರ ಸವಲತ್ತನ್ನು ನಾಶ ಅಂತಾರೆ 45 ಕಾನೂನು ಇತ್ತೀನಿ 41 ತೆತ್ತದು ನಾಳೆ ಕಂತಾರೆ ಕಟ್ಟಡ ಕಾರ್ಮಿಕರ ಮಂಡಳಿ ಏಪ್ರಿಲ್ ಪಕ್ಕ ಉಂಡ ಇಚ್ಛಾಪದ ಸಂಶಯ ಉಂಟು 4 ಕಾನೂನು ನೀತಿ ಸಂಹಿತೆ ಕಂತಾರೆ ಇನ್ನು ಕಟ್ಟಡ ಕಾರ್ಮಿಕ ಕಿಟ್ಟುಕೊರ ಪಾಪನ ಕೊಡು ಪ್ರಚಾರ ಬಂದಿಲ್ಲ ನಾನು ಎದ್ದೇನೆ ಕಟ್ಟಡ ಕಾರ್ಮಿಕ ಕಿಟ್ಟು ಕೊರಲೆ ಕಟ್ಟಡ ಕಾರ್ಮಿಕರ ಜೊತೆಗೆ ಶಕ್ತಿವರ್ಧನ ಆಹಾರ ಕೊರಲೆ ಕಟ್ಟಡ ಕಾರ್ಮಿಕರ ಲ್ಯಾಪ್ಟಾಪ್ ಕೊರಲೆ ಐನಿಗೆ ಸ್ವಾಗತ ಮನ್ಕೋ ಆಂಡ್ ಅರ್ಜಿ ಕೊಡ್ತೀನಿ ಪೂರ ಕೊರಲೆ ಊರ ಕೊರಲೆ 5,000 ಕೊಡ್ಪ ಬಂಡಾರೆ 5,000 ರೂಪಾಯಿ ಧನವಂತಾರೆ ನನಗೆ ಇರುವ ಪರ್ಸೆಂಟ್ ಜನಕ್ಕೆ ಬಾಕಿ ಇಲ್ಲೇರಿ ಇಲ್ಲ ಮತ್ತೆ ತಿಂಗಳು ಆಫೀಸರ್ 5,000 ಬೈಜಿ ಅಂತ ಬಂದ್ಪೇರಿ ಇಂಗಳು ಅಧಿಕಾರಿಗಳ ಒತ್ತಾಯ ಬಂತಂದಿಲ್ಲ ಮಾತಾ ಕಾರ್ಮಿಕರ 5,000 ರೂಪಾಯಿ ಕೊರಲೇನು ಈಗ ಬೇಡಿಕೊಂಡು ಕಾರ್ಮಿಕರ 25 ತಾರೀಕು ನವೆಂಬರ್ 25 2020 ಇರುವಾಗ ಮಾತಾ ಕಾರ್ಮಿಕರಲ್ಲ ರೈತ ಕಾರ್ಮಿಕರಲ್ಲ ಒಟ್ಟಿಗೆ ತಿಂಗಳು ಹೋರಾಟ ಮನ್ಪ ಅಖಿಲ ಭಾರತ ಮುಸ್ಕರ ಪಾಪ ದಾಯೇ ಏರೆಗಳ ಬದುಕಿನ ಸಾಧ್ಯತೆ ಹೆಚ್ಚಿ ಕಾರ್ಮಿಕರ ಕಾನೂನು ಸವಲತ್ತು ಗೆದ್ದದು ಮಾಡ್ಯಾರೆ ಜನಸಾಮಾನ್ಯರ ಬೇಲೆ ಹೆಚ್ಚಿ ಜನಸಾಮಾನ್ಯರ ಬೇಲೆ ಜನರಾದ್ರೆ ಅಂಗಡಿದ ವ್ಯಾಪಾರ ಹೆಚ್ಚಿ ಬೆಲೆ ಏರಿಕೆ ದಿನ ಏರೊಂದುಂಡು ಒಂಜಕ್ಕೆ ಮಾತ್ರ ಬೆಲೆ ಏರಿಕೆ ಇರಲಿ ಪ್ರತಿಯೊಂದಕ್ಕೆ ಬೆಲೆ ಏರಿಕೆ ಇರೋದುಂಡು ಕೋವಿಡ್ ಉದಾಹರಣೆ ರೈತರನ್ನ ಕಾನೂನು ಸವಲತ್ತನ್ನು ಭೂಸುಧಾರ ಕಾನೂನು ತಿದ್ದುಪಡಿ ಅಂತಾರೆ APMC ಕಾನೂನು ತಿದ್ದುಪಡಿ ಅಂತಾರೆ ಇನ್ನು APMCಗಳು ಕೆಲಸ ಜನ ಸಾಧಿ ಬೀದಿಡು ತಿರುಗುನಂಜಿನ ಪರಿಸ್ಥಿತಿ ಬೈದನು ಇನ್ನು ನಮ್ಮ ಕರ್ನಾಟಕ ರಾಜ್ಯ ಅವಳು ಇಡೀ ದೇಶದ APMC ಕಾನೂನು ಚೇಂಜ್ ಮಾಡಿರೋದಾದ್ರ ಈ ರೈತರು ಓಡಿಪೋಡು ಅಲ್ಪತ್ತ ಬೇಡದಕ್ಕೂ ಓಡಿಪೋಡು ಪ್ರೆಸಿಡೆಂಟು ಅದು ಮಾತ್ರ ಬೇತೆ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇಲ್ಲ ಬೀಡಿ ಕಟ್ಟಡ ಅಭ್ಯರ್ಥಿಗಳು ಎಷ್ಟು ಬೇಲೆ ಕೊರದಿಲ್ಲ ಎಷ್ಟು ದಿನದ ಬೇಲೆ ಕೊರದಿಲ್ಲ ಬೀಡಿನ ಸೂಕ್ಷ್ಮವಾದ ಚಕ್ಕಮಂತಿಲ್ಲ ಬೀಡಿನ ಕೊಲ್ತೊಂದಿಲ್ಲ ಕಲಾಪೆ ಇಲ್ಲ ಇರಪುಗಿರ ಕೊರದಿಲ್ಲ ಕಟ್ಟಡ ಕಾರ್ಮಿಕರು ಮಾತ್ರ ಇಡೀ ಕಾರ್ಮಿಕ ವರ್ಗನಿಗಳು ಶೋಷಣೆ ಬಂದಿದ್ದಾರೆ ಇದಕ್ಕೆ ಎದುರು ಮಾತಾ ಕಾರ್ಮಿಕರ ಒಟ್ಟಿಗೆ ಅದು ನವೆಂಬರ್ 25 ತಾರೀಕು ದಾನಿ ಅಖಿಲ ಭಾರತ ಮುಸ್ಕರ ಪಾಪ ಹೇಗೆ ಪಾಪ ಕಾರ್ಮಿಕರ ಕಾನೂನು ದೆತ್ತಿನ ಒರಿಪಡು ಬಂದ್ಬಿಡೆ ಕೊಡು ಪಾಪ ಬೇರೆ ನಿಖಿಲ ಮಂತ್ರಿ ಕಾನೂನು ಹತ್ತು ಬ್ರಿಟಿಷ್ ಸರ್ಕಾರ ಉಪಯೋಗ ಕಾರ್ಮಿಕರ ಕೆಲವು ಕಾನೂನು ಬ್ರಿಟಿಷ್ ಸರ್ಕಾರ ಮಂತ್ರಿ ಕಾರ್ಮಿಕರ ಒಂದು ಎಡ್ಡಪ್ಪು ಕಾಯ್ದೆ ಬೋರ್ಡು ಬಂದ್ಬಿಡೆ ಕೊಡು 48 ಬತ್ತಿನಂಚಿನ ಕಾಂಗ್ರೆಸ್ ಸರ್ಕಾರ ಐತೆ ಅಂಬೇಡ್ಕರ್ ಕಾರ್ಮಿಕ ಮಂತ್ರಿ ಆದಿತ್ತಾರೆ ಹಲವಾರು ಕಾರ್ಮಿಕರ ಬೋಡಪ್ಪರಂಜಿನ ಕಾನೂನು ಸಂವಿಧಾನಗಳು ಅಂತಾರೆ ನಿಖಿಲ ಕಾನೂನು ದೆಪ್ಪನಿ ಮಾತ್ರ ಎತ್ತೆ ಸಂವಿಧಾನನೇ ನಾಶ ಮಾಡ್ಬೇಕು ಒಬ್ಬರು ನಿಖಿಲ ಕಾನೂನು ಹೊರಪಾರ ಕಾನೂನು ಸವಲತ್ತಿಗೆ ಏನು ಹೋರಾಟ ಮಾಡ್ತೀನಿ ಕಾನೂನು ಸವಲತ್ತಿಗೆ ಕಾರ್ಮಿಕರು ಹೋರಾಟ ಮಾಡ್ತೀನಿ ನಿಖಿಲ ಹೋರಾಟ ಮಾಡ್ತಿದ್ದವ್ರ ಆ ಕಾನೂನು ದೆಪ್ಪಿಗೆ ನಿಖಿಲು ಆಯ್ತು ಬಂದ ಬೇರೆ ಗೊತ್ತಿಚ್ಚಿ ನಾನು ಅದು ಸೋಮಣ್ಣ ಕಾನೂನು ದೆಪ್ತಾರೆ ಹೆಚ್ಚಿನ ಕಾನೂನು ಒರಿಪಡು ಮಾತ್ರ ಎತ್ತೆ ನನನಾಥ ಕಾರ್ಮಿಕರ ಎಡ್ಡೈತ ಕಾನೂನು ಕನೋಡು ಈ ದೇಶದ ಅಭಿವೃದ್ಧಿಗೆ ಕಾರ್ಮಿಕರು ರೈತರು ಬಂಡವಾಳ ಸಾಯನಕ್ಲತ್ತು ದೇಶದ ಅಭಿವೃದ್ಧಿಗೆ ಒಪ್ಪಣೆ ಈ ದೇಶದ ಕಾರ್ಮಿಕರೇ ಅಭಿವೃದ್ಧಿ ಅನ್ನೋಣ ಈ ದೇಶ ಅಭಿವೃದ್ಧಿ ಅಪ್ಪಡು ಈ ದೇಶದ ರೈತರ ಅಭಿವೃದ್ಧಿ ಅಣ್ಣ ಈ ದೇಶ ಅಭಿವೃದ್ಧಿ ಅಪ್ಪಡು ಇನ್ನು ಏನೇ ಕೊರಿಯರ್ ನಿಖಲು 20 ಲಕ್ಷ ಕೋಟಿ ಕೊರ್ಪಾದ ಬಂಡಾರೆ ಏನೇ ಕೊರಿಯಾರೆ ಅದನಿ ಕೊರಿಯಾರೆ ಹತ್ರ ಬಂಡವಾಳ ಸಾಯನಕ್ಲೆ ಕೊರಿಯಾರೆ ಪಾಪದಕ್ಲೆ ಕೊರಿಯಾರ ಹೆಚ್ಚೆ ಕೊರೋನಾದ ಪೊರ್ತೋಡು ಇಲ್ಲಲ್ ಕುಲ್ಲೆ ಇಲ್ಲ ಬಿದಳಚ್ಚೆ ನಿಖಲ ಇಲ್ಲ ಬಾಕ್ಲೆ ಈಗ ಕಂತು ಕೊರ್ಪ ಅಂತ ಬಂಡಾರೆ ಏನೇ ಕಂತು ಕೊರಿಯಾರ ಸ್ವಾಮಿ ನಿಖಲು ಏನೇ ದಾನ ಕಂತು ಕೊಡ್ತೀನಿ ಹೆಚ್ಚೆ ನರೇಂದ್ರ ಮೋದಿ ಪ್ರಧಾನಿಗೆ ಇಂಡಿಯಾದ ಕಾರ್ಮಿಕರ ಮಿತ್ತಾವಡೆ ಹತ್ತಿರ ಜನಗಳ ಮಿತ್ತಾವಡೆ ಅನುಕಂಪತ್ತಿನ ಆರು ಕೊಡ್ತಾರೆ
ಆರು ಅಮೇರಿಕದ ಜನಗಳಿಗೆ ಮಾಸ್ಕ್ ಕೊಡ್ರೆ ಬೋಗ್ತಾರೆ ಇನ್ನು ಅಮೇರಿಕ ಒಳಗೆ ಬದಲಾವಣೆ ಬಿದ್ದಾಡಿದ್ರೆ ಬದಲಾವಣೆ ಆಗ್ತದೆ ಶ್ರಮ ಕೊಡಿ ಪಾಡ್ತಾರೆ ಬೈದಾರೆ ಅರ್ನ ಒಂಜಿ ಎಡ್ಡ ಬಂದ್ಪಂಚ ಆಸಾ ಭಾವನೆ ಉಂಡು ಜೋ ಬೈಡನ್ ಬೈದಾರ ಅರ್ನ ಕೆಲವು ಎಡ್ಡ ಅಭಿಪ್ರಾಯಗಳುಂಟು ಅಮೇರಿಕ ಒಂಜಿ ಎಡ್ಡ ಪರಿಸ್ಥಿತಿ ಬರ್ತದ ಇಡೀ ದೇಶದ ಶಾಂತಿ ನೆಲೆಸಲು ಬಂದ್ಪಂಚಿನ ಒಂಜಿ ಅಭಿಪ್ರಾಯ ಉಂಟು ಇಂಗ್ಲಿಗೆ ಅಂಚಾದಪ್ಪನಾಗ ಮೂಲ ಕಾರ್ಮಿಕರ ಪರವಾದ ಯಾರು ಬಂತ ಈಗ ಪೋಪುರ ಸಾಧಿ ಸರಿ ಹೆಚ್ಚೆ ಈಗ ಪೋಪುರ ಸಾಧಿ ಸರಿ ಮನ್ಪುಳೆ ಕಾರ್ಮಿಕರನ್ನು ಗುಲಾಮಿಯರ ಕತ್ತು ಓಡಿಸಿ ಕಾರ್ಮಿಕರ ಕಾನೂನು ತಿದ್ದುಪಡಿ ಬರ ಪೋಚೆ ಕಾರ್ಮಿಕರ ಲಕ್ಷ್ಯ ನಿಖಿಲ ಅಧಿಕಾರ ಎಲ್ಲಂಜಿ ಅಮೆರಿಕದ ಕಡೆ ಆಪುನು ಪನ್ಪಿನ ಎಚ್ಚರಿಕೆ ಹೊರತು ಹಿಂಗೆ ಪಾತ್ರ ಅವಕಾಶ ಬಂದ್ಕೊಂಡು ನಿಖಿಲ ಪಾತ್ರ ಇಲ್ಲ ಒಂದಿಸದ ಎನ್ನರಡು ಪಾತ್ರ ಉಂಟ ನಿರ್ಮಾಣ ಕಾರ್ಮಿಕರನ್ನ ಉಳ್ಳಾಲ ವಲಯ ಸಮಿತಿ ಮುಖಾಂತರ ನಡಪುರಂಚಿನ ಹಕ್ಕೊತ್ತಾಯ ಸಭೆತ ಭಾಗವಹಿಸಿದಂಚಿನ ಕಟ್ಟಡ ನಿರ್ಮಾಣ ಕಾರ್ಮಿಕ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯನ ಜಯಂತ್ ನಾಯ್ಕರೆ ಇಂಚಿನ ಉಳ್ಳಾಲ ವಲಯದ ಅಧ್ಯಕ್ಷರೇನ ಜನಾರ್ದನ್ ಕುತ್ತಾರ್ರೆ ಕಾರ್ಯದರ್ಶಿಯನ ಚಂದ್ರಾಸೆರೆ ಡಿವೈಎಫ್ಐದ ಉಳ್ಳಾಲ ವಲಯದ ಅಧ್ಯಕ್ಷರೇನ ಅಶ್ರಫೆರೆ ಸೇರಿದಂತೆ ಮಾತ ಕಾರ್ಮಿಕ ಸಂಗಾತಿ ಇನಿ ಕಾರ್ಮಿಕರಿಗೆ ಬೆತವೇತ ರೀತಿಡ್ ಉದ್ಯೋಗನು ಸೃಷ್ಟಿ ಮಲ್ಪೋಡ ಏನಂಚಿನ ನಮ್ಮ ರಾಜ್ಯದ ದೇಶದ ಸರ್ಕಾರಗಳು ಉದ್ಯೋಗವನ್ನು ಸೃಷ್ಟಿ ಮಲ್ಪನ ಬಿಡಲೆ ಸ್ವ ಉದ್ಯೋಗವಾದ ಕನ್ನಡ ಇಂಚಿನ ಮಾತ ಇಂಚಿನ ಕಸಬಲು ಮಾತೊಂಡ ಏನು ಮಲ್ಪುಣಂಚಿನ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಇನಿ ಅಕ್ಕಲ ಸ್ವಂತ ಬೇಲ ಮಲ್ಪಣಕ್ಕೆ ಒಂದು ಅವಕಾಶನು ಈ ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಕೊರ್ತುಜಿ ಮಾಡುವ ರೀತಿನ ನಮ್ಮ ಪಾತ್ರಗಳು ನಿವಾರಿಸಿದ ಪಂಡಿತ ಇನಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಾರಣ ಮಾರ್ಚ್ 21 ತಾರೀಕದಾನಿ ದಿಢೀರನೆ ನಮ್ಮ ದೇಶದ ಲಾಕ್ಡೌನ್ ಘೋಷಣೆ ಮಾಡ್ತೇವೆ ಲಾಕ್ಡೌನ್ ಘೋಷಣೆ ಮಾಡ್ತೇವೆ ಅಂದ ಬಕ್ಕ ಇಡೀ ದೇಶದ ಮಾತ ಚಟುವಟಿಕೆಲ್ಲ ಸ್ಥಗಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕೆಲಸ ಮಲ್ತೊಂದು ಪುನಂಚಿನ ಬೇತೆ ರಾಜ್ಯದ ವಲಸೆ ಕಾರ್ಮಿಕರು ಅಕಲ ರಾಜ್ಯಕ್ಕೂ ಪೋಯರ್ಲ ಸಾಧ್ಯಜ್ಜಿ ಅಕಲು ಇತ್ತಿನ ರಾಜ್ಯೋಡು ಕುಳ್ಳೆರ್ಲ ಸಾಧ್ಯಜ್ಜ ಅನ್ನೋ ಸ್ಥಿತಿ ಉದ್ಭವ ಉಂಡು ಕಡೆಗೆ ಅಕ್ಲಿಗೆ ಅಣ್ಣ ನೀರು ಇಜ್ಜಂದೆ ವಾಸ್ತವ ಕುಳ್ಳೆರೆ ಜಾಗೆಜ್ಜಂದೆ ಬೇಕಲು ಒಂಜೇ ಪಂಡರೆ 5 ಜನ 10 ಜನರ ಒಪ್ಪೆರ ಬಲ್ಲಿ ಪ್ರತಿ ವರಿಲ ಮಾಸ್ಕ್ ಪಾಡೋಡು ಬೀದಿಗೆ ಬರೆಯರ ಬಲ್ಲಿ ಪಂಪ ರೀತಿ ಪಂಡದು ಅಕ್ಕಲ್ನ ಒವ್ವೇ ನಿರ್ಮಾಣ ಕಾರ್ಮಿಕರಾಡು ಬೇತೆ ಕಾರ್ಮಿಕರಾಡು ಅಕ್ಕಲ ಜೀವನದ ಬಗ್ಗೆ ಒವ್ವೇ ಚಿಂತನೆ ಇಜ್ಜಂದೆ ಮುಕ್ಕಲ ಘೋಷಣೆ ಯಶಸ್ವಿ ಆಡು ಪಂಪ ರೀತಿ ಮಲ್ತೇನೆ ಐತೊಟ್ಟಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪಂಡೇರಿ ಕಟ್ಟಡ ಕಾರ್ಮಿಕರನ್ನ ಒತ್ತಡಗೂ ಪ್ರಯತ್ನ ಬರ್ತದೆ ಎಂಕ್ಲೆ ದಾದಾಲ ಸರ್ಕಾರದ ಕಿಟ್ಟು ಕೊರಡು ಎಂಕ್ಲೆ ಒಂಜಿ ಮುಲು ಬೆನಿಯರೆ ಬೇಲೆಜ್ಜಿ ತಿನಿಯರೆ ದಾಲ ಇಜ್ಜಿ ದಾದಾಲ ಸಹಕಾರ ಮಲ್ಪಡು ಪಂಡಾಗ ಮಾತೆರೆಗಳ ತಿಂಗೋಲುಗು 2,000 ಲೆಕ್ಕ 3 ತಿಂಗಳು 5,000 ರೂಪಾಯಿ ಪರಿಹಾರ ಕೊರಕಾದು ಪಂಡೇರ್ದು 2 ದಿನ ಪೋಯಿನ ಬೇರಿಕೆ ದಾನ ಪಂಡೇರ್ದು ಪಂಡ ನಿಕ್ಲೆಗೆ 5,000 ಅಲ್ತ ಆಯ್ತು 1,000 ಕಮ್ಮಿ ಮಲ್ತದು 5,000 ಅಂದು ಪಂಡೆ ಈ 5,000 ರೂಪಾಯಿಲ ಅಕ್ಕಲ್ನ ಸಸ್ಯದ ಅಕ್ಕಲ್ನ ಕಲ್ಯಾಣ ಬೋರ್ಡ್ ಹಿಡಿತಂಚಿನ ಕೋಟಿ ಸಾವಿರ ರೂಪಾಯಿ ಉಂಡು ಐತಾದು ಆರು 5,000 25,000 ರೂಪಾಯಿ ಕೊಟ್ಕೊಂಡಲ್ಲ ಐಟು ಬೋರ್ಡ್ ಹಚ್ಚಿನ ವ್ಯವಸ್ಥೆ ಉಂಡು 5,000 ಕಮ್ಮಿ ಮಲ್ತದೆ 5,000 ಮಂಡ್ತಾರೆ ಈ 5,000 ಇತ್ತರ ಮಾತಾ ಕಾರ್ಮಿಕರಿಲ್ಲ ಬೆಜವೇ ತಿಂತು ಒದ್ದಾಡುವುದಿಲ್ಲ ತಿಕ್ಕೀಚು ಒಂಜಿಮೈತೆ ಕಾರ್ಮಿಕರಿಗೆ ಬೇಲೆ ಹಚ್ಚಿ ಇತ್ತಿನ ಬೇಲೆಗೆ ಸರಿಯಾದ ರೀತಿಯ ಒಯ್ಯಿ ಹಚ್ಚಿ ಒಂಜಿಮೈತೆ ಅಕ್ಲಿಗೆ ದಿನದೆಪ್ಪರಂಚಿನ ಅವಶ್ಯಕ ವಸ್ತುಗಳ ರೇಟ್ ದಿನ ಪೋಯ್ಲಕ್ಕ ಹೆಚ್ಚಾವುದುಂಡು ಅವಶ್ಯಕ ವಸ್ತುಗಳನ್ನು ಮಾರ್ಕೆಟಿಂದ ಖರೀದಿ ಮಲ್ಪರೆ ಸಾಧ್ಯ ಅಂಚಿನ ಈ ಕೊಡ್ತುಡು ಅಕ್ಲೆಗೆ ಒಂಜಿ ಅಕ್ಕಳು ಸ್ವಂತ ಬೆಣ್ಣಿಯರಿಗಾದ ಬೇಳೆ ಮಲ್ಪಡಂಚಿನ ವ್ಯವಸ್ಥೆಗಳ ಈ ಪೊಯ್ಯದಾದ ತೊಂದರೆ ಆಗುಂಡು ಬೊಕ್ಕೊಂಜಿ ಮೈಟ್ ಎಲ್ಲೆಲ್ಲ ಒಂಜಿ ಕಾರ್ಮಿಕರಾವಡೆ ಹತ್ತಿರ ಒಂಜಿ ಮಧ್ಯವರ್ಗದ ಹಾಕಲು ಎಲ್ಲೇ ಮಟ್ಟದ ಹಾಕಲು ಒಂಜಿ ದಾದಾಲ ಜಾಗೆ ತೆತ್ತದು ದಾದಾಲ ಉಳಿತಾಯ ಮಲ್ತನ ಕಾಸು ಇತ್ತಂಡ ಒಂಜಿ ಜಾಗೆ ತೆತ್ತದು ಒಂಜಿ ದಾದಾಲ ಇಲ್ಲಿ ಮಲ್ಪಲಿಂದ ಪಂಡಾಗ ಐಕ್ ಹಲವಾರು ಕಾನೂನು ಒಂಜಿ ಜಾಗೆ ರಿಜಿಸ್ಟರ್ ಆವೊಂಡ ಐಕ್ ಕನ್ವೆನ್ಷನ್ ಆವಡು ಐಕ್ ಬೆತೆ ರೀತಿದ ಆವಡು ಒಂಜಿ ಮೈಟ್ ತೊಡಕು ಒಂಜಿ ಮೈಟ್ ದಾದಾಲ ಇಂದಿನ ಜಾಗೆ ಒಂಚೂರು ಇಲ್ಲಿ ಕಟ್ಟಗಾದ ಪಂಡದಾಡ
ಒಂದು ವೇಟ್ ಕನ್ವೆನ್ಷನ್ ಆಡು, ಒಂದು ವೇಟ್ ಸಿಂಗಲ್ ಸೈಟ್ ಆಡು, ಒಂದು ವೇಟ್ ಸಟ್ ಬ್ಯಾಕ್ ಉಡೋಡು ಪಂಪರಿತ್ತಿನ ಬೆತ್ತ ಬೇತೆ ರೀತಿಯ ಕಿರುಕುಳ ಬೊಕ್ಕೊಂಜಿ ವೇಟ್ ದಾದಾಲ ವಹಿವಾಟು ಮತ್ತದಾಲ ಒವ್ವ ಮಾತಾ ಮತ್ತೊಂಜಿ ಕಟ್ಟುಗಾದು ಪಂಡಗ ಒಂಜಿ ಗೋಣಿ ಪೊಯ್ಯೆಗಲ ತಸ್ಸಾರ ಇಂಚಿನ ಒಂಜಿ ವ್ಯವಸ್ಥೆ ನಮ್ಮ ರಾಜ್ಯಡು ಇನ್ನು ಯಾವೊಂದುಂಟು. ನಮ್ಮ ಜಿಲ್ಲೆಡೆ ಒಂಜಿ BJPದಲ್ಲಿ ಒಂಜಿ 7 MLA ಒಂಜಿ ನಮ್ಮ ಜಿಲ್ಲೆದ MP ಇಲ್ಲೇರು. ನಮ್ಮ ರಾಜ್ಯ ಸರ್ಕಾರ BJP, ನಮ್ಮ ಕೇಂದ್ರ ಸರ್ಕಾರ BJP. ಅಪಗ ನೇನೊಂಜಿ ಪರಿಹಾರ ಮಲ್ಕರೆ ಗಾಯ ಈ ಜನಪ್ರತಿನಿಧಿಗಳಿಗೆ ಈ ಸರ್ಕಾರಕ್ಕೂ ಸಾಧ್ಯ ಆಗ್ತದೆ ಪಡ್ಪರಿತಿ ನಮ್ಮ ಇನ್ನು ಆಲೋಚನೆ ಪಡಾಪಡು ಗಾಯಂದು ಪಂಡ ನೇನು ಪರಿಹಾರ ಮಲ್ತಿದ್ದ ಸಾಂಪ್ರದಾಯಿಕ ರೀತಿಡು ಹಲವಾರು ವರ್ಷದಿಂಚಿ ಪೊಯ್ಯೆ ಅಕಲಕಲೆ ತೆತ್ತು ಕೊಡೋದು ಅಕಲೆಗೆ ಉಪಯೋಗ ಮಲ್ತೊಂತೇರಿ ಐದಕ್ಕ ಸಾಂಪ್ರದಾಯ ರೀತಿಡು ಓಡೋಡು ಪೊಯ್ಯದೆತ್ತದ ಇದು ಮಲ್ತೊಂತೇರಿ ಐದಕ್ಕೈಕೆ ಬೆತೆ ಬೆತ್ತರಿತ ಕಾನೂನು ಕೊಂಡು ಬರ್ತದೆ, ಬೆತೆ ಬೆತ್ತರಿತ ನಿಬಂಧನೆ ಕೊಂಡು ಬರ್ತದೆ. ಇನ್ನು ಈ ಪೊಯ್ಯೆ ಸಾಂಪ್ರದಾಯಿಕ ತೆಪ್ಪುಣಲ ಅಥವಾ ಸರಳವಾದ ಜನಗಳಿಗೆ ತಿಕ್ಕುಣಲ ಉಂತದ ಎಂದು ಪಂಡ ನೇತಂಬೀರ ಅವ್ರದ್ದು ಮಲ್ಲ ಒಂಜಿ ಲಾಭಿಂಡು. ಇನಿ ಮುಲ್ಪ ಒಂಜಿ ಯೂನಿಟ್ ಪೊಯ್ಯೆಗೆ 2,000 ರೂಪಾಯಿ ಜೊತೊಂಡ ಅವು ಅಂತಾರಾಜ್ಯಕ್ಕೂ ಬೇತೆ ಜಿಲ್ಲೆಗೆ ಐನು ಸಪ್ಲೈ ಮಲ್ತುಂಡ ಆ ಯೂನಿಟ್ಗೆ 2 ಯೂನಿಟ್ ಪೊಯ್ಯೆಗೆ 16,000 ರೂಪಾಯಿ ವಸೂಲಿ ಮಲ್ಪೆರೆ ಆಗ್ಬಿಡು ಪೊಯ್ಯೆ ಇಜ್ಜಿ ಪಡ್ಬರಿತೀರಿ ಬ್ಲಾಕ್ ಮೇಲ್ ಮಲ್ತು ಮಲ್ಪೆರೆ ಆಗ್ಬಿಡು. ಈ ಲಾಬಿಗೆ ಪ್ರೋತ್ಸಾಹದ ಲಾಬಿ ಮಲ್ಪಕ್ಕೆ ಸಹಕಾರ ಆವಡು ಪಡ್ಬರಿ ಉದ್ದೇಶಡು ಈ ಒಂಜಿ ಜಿಲ್ಲೆದ ಕಾರ್ಮಿಕರಿಗೆ ಅಥವಾ ಜನಸಾಮಾನ್ಯರಿಗೆ ಸೇರಿದು ತೊಂದರೆ ಆವಡು ಪಡ್ಬಣ ತೀರ್ಮಾನದ ರೀತಿಗೆ ಈ ಒಂಜಿ ಕಾನೂನು ನಮ್ಮ ಸರ್ಕಾರ ಕೊಂಡೊಯ್ದಿರು. ಅಂಚಾದುಪ್ಪಡಗ ಇದು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆ ಇನಿ ಮುಲ್ಪ ಐತ ಕಾರ್ಮಿಕರು ಅಕಲ ಬಡವಗಾದು ಅಕಲ ಬೇಲೆಗಾದು ಎಂಕುಲ ಶ್ರಮನು ಎಂಕುಲು ಶ್ರಮಟ್ಟು ಎಂಕುಲು ಬದುಕುವ ಬಡ್ಬಾರ ಉದ್ದೇಶಡು ಈ ಒಂಜಿ ಸರ್ಕಾರ ಪೊಯ್ಯದ ರೀತಿಯ ಒಂಜಿ ಸರಳ ರೀತಿಯ ಪೊಯ್ಯ ತಿಕ್ಕುಲಂಚಿನ ವ್ಯವಸ್ಥೆಯನ್ನು ಮಲ್ಪಡು ಸಾಂಪ್ರದಾಯಿಕ ರೀತಿಯದು ಓಡೋಡು ಪೊಯ್ಯದೆತ್ತದು ಈ ವ್ಯವಸ್ಥೆ ಆಪಲಕ್ಕೆ ಆವಡು ಬಡ್ಬಾರ ಇದ್ದೀನಿ. ಇನಿ ಈ ರೀತಿಯ ಒಂಜಿ ಹೋರಾಟ ಅಂಕತ್ತಾಯ ಹೋರಾಟ ಇನಿ ಒಂತ ಜನ ಸೇರಿದೀನಿ ಮಲ್ತೊಂದುಂಡು. ಇನಿ ನಮ್ಮ ಜಿಲ್ಲೆಡೆ ಲಕ್ಷ ಕಟ್ಲೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಬೆತ್ತ ಬೆತ್ತ ಕಟ್ಟಡ ನಿರ್ಮಾಣ ಕಟ್ಟುಣಗಳು ಬೆತ್ತ ಬೆತ್ತ ಐಕ್ಯ ಸಂಬಂಧಪಟ್ಟದ್ದು ಬದುಕುಣ ಹಲವಾರು ಲಕ್ಷ ಕಟ್ಲೆ ಜನ ಉಳ್ಳೇರಿ ದುಂಬದ ದಿನಕುಲೆಡೆ ಈ ಸರ್ಕಾರ ನಮ್ಮ ಜಿಲ್ಲೆದ ಪ್ರತಿ ದಿನಕ್ಕೂ ಸರಿಯಾದ ರೀತಿಯ ಸ್ಪಂದನೆ ಕೊಡ್ದು ಪರಿಹಾರ ಕಂಡು ಬತ್ತಿಗೇರ್ದಂಡ ದುಂಬದ ದಿನಕುಲೆಡೆ ಮಲ್ಲ ರೀತಿಯ ಮಲ್ಲ ಸಂಖ್ಯೆದ ಹೋರಾಟ ಮಲ್ಪಣ ಅವಕಾಶ ಮಲ್ಪದ ಲೆಕ್ಕ ಈ ಆಡಳಿತ ವರ್ಗ ಮಲ್ಪಡು ಮಾಡ್ಬೋದು ಪಂಡದು ಈ ಅವಕಾಶಗಾದ ವಂದನೆ ಸಲ್ಲಿಸದು. ಅಂಚೆನೆ ತೊಕ್ಕೋಟು ಪ್ರದೇಶದ ನಾಗರಿಕರ ಕಟ್ಟಡ ಕಾರ್ಮಿಕ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಉಳ್ಳಾಲ ವಲಯ ಕರಿನ ಹಲವಾರು ವರ್ಷದಿಂದ ಕಾರ್ಮಿಕರನೊಟ್ಟಿಗೆ ಬೇರೆ ಒಂದು ಕಾರ್ಮಿಕರ ಮೆಂಬರ್ ಮಂತದ ಅಕಲ ಸವಲತ್ತು ಕೋರ್ಪಣದ ಒಟ್ಟಿಗೆ ಸರ್ಕಾರದ ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿನ ಎದುರು ಮಂತೊಂದು ಅಕಲ್ನ ಕಾರ್ಮಿಕರನ್ನ ಪರ್ಯಾಯವಾದ ಹೋರಾಟನ ಮಂತೊಂದಲ್ಲ ಅಂಚೆನೆ ಇನ್ನಿಲ್ಲ ಕಡಿಮೆ ದರಟು ಮರಳು ಪೂರೈಕೆ ಮಲ್ಪಡು ಸರ್ಕಾರ ಪಂಡದು ಬೇಡಿಕೆಯನ್ನು ಒಂದು ಹಕ್ಕೊತ್ತಾಯಂದು ಈ ಸಭೆಯನ್ನು ನಡಪಾಯ ಈ ಸಭೆಟ್ಟು ಹಕ್ಕೊತ್ತಾಯದು ಇನ್ನೊಂದು ಹೊಯ್ಯದ ಹಕ್ಕೊತ್ತಾಯ ಮಾತ್ರ ಎಟ್ಟು ಕಾರ್ಮಿಕರನ್ನ ಹಲವಾರು ಸಾಮಗ್ರಿಗಳು ಅವು ರೋಡ್ ಆದಪ್ಪು ಸಿಮೆಂಟ್ ಆದಪ್ಪು ಅತ್ತನ ಇನಿ ಕಲ್ಲದ ಮಾಫಿಯಾ ಬಣ್ಣದ ಕಲ್ಲನ್ನು ಕೊನನಗ ಉಂಟದು ಕೆಂಪು ಕಲ್ಲನ್ನು ಕೊನನಗ ಉಂಟದು ಅಕ್ಲೆಡಲ್ಲಿ ಊಟ ಒಂದುಲ್ಲೇರು ಕಾಸಿನ ಅವು ಪೊಲೀಸ್ ಅಧಿಕಾರಿ ಆದಪ್ಪು ಅತ್ತನ ಗಣಿ ಅಧಿಕಾರಿನಗಳಾದಪ್ಪು ಇನ್ನು ಅವಲ ತಡೆ ಒಂದುಂಡು ಐತ ವಿರುದ್ಧಲ ಸಾಮಗ್ರಿ ಕಟ್ಟಡಕ್ಕೂ ದಿಕ್ಕೋಡು ಬಂದು ನಂಗೆ ಅಕ್ಕ ಒತ್ತಾಯಡು ಎಂಕಲು ಬೇಡಿಕೆಯನ್ನು ದಿವೊಂದು ಈ ಒಂಜಿ ಇರೋದು ಇನ್ನೊಂದು ಒತ್ತಾಯನ ಮಂತೊಂದು ಈ ಸಭೆನ ನಡಪ ಈ ಸಭೆಟ್ಟು ಎಂಕಲಿಗೆ ಮುಖ್ಯವಾದ ಎಂಕಲಿಗೆ ಸಹಕಾರಿಯಾದ ಎಂಕಲೊಟ್ಟಿಗೆ ಕೈ ಜೋಡಿಸೋ ಒಂದು ಎಂಕಲ ಹೋರಾಟಕ್ಕೂ ಬೆಂಬಲ ಕೋರ್ದು ಪಾತ್ರ ನಂಚಿನ UIF ಇದ್ದ ಉಳ್ಳಾಲ ವಲಯದ ಅಧ್ಯಕ್ಷರಾದ ಅಶ್ರಫ್ ಕೇಸರೋಡು ಮೇರೆಗೆ ತುರ್ತಾದ ಮಾತೇರ್ನ ಪರವಾದಲ್ಲ ಕಟ್ಟಡ ಕಾರ್ಮಿಕರನ ಸಂಘದ ಪರವಾದ ನಾನು ಧನ್ಯವಾದ ಅರ್ಪಿಸೋದಲ್ಲ. ಕಟ್ಟನೆ ಎಂಕಲ್ನ ಜಿಲ್ಲಾ ನಾಯಕರಾದ ಪುರ ಜಿಲ್ಲಾ ಕಾರ್ಯದರ್ಶಿ ಜಯಂತ್ ನಾಯ್ಕರು ಈ ವಿಚಾರದ ಕೂಲಂಕುಷವಾದ ಪಂಡದು ಒಂದು ಕಾರ್ಯಕ್ರಮವನ್ನು ನಂಗೆ ಮನದಟ್ಟು ಮಲ್ತು ಕೋರಿಯರು ಮೇರೆಗೆ ನಿಖಲ ಮಾತೇರ್ನ ಪರವಾದ ಧನ್ಯವಾದವನ್ನು ಕೋರುವುದಿಲ್ಲ. ಅಂಚನೆ ನಂಜಿ ಕಾರ್ಯಕ್ರಮ ಇನ್ನೊಂದು ಹಕ್ಕೊತ್ತಾಯ ಸಭೆಟ್ಟು ಎಂಗಳೊಟ್ಟಿಗೆ ಹಲವಾರು ಮುಖಂಡರು ಉಳ್ಳೇರು ಮುಖಂಡರ ವಿಷಯ ಕುದರ್ನ ಪನೆಯರಲ್ಲ ನಮ್ಮ ಸುರುಕಾದ ನಮ್ಮ ವಲಯದ ಅಧ್ಯಕ್ಷರಾಯನ ಕಟ್ಟಡ ಕಾರ್ಮಿಕರ ವಲಯ ಅಧ್ಯಕ್ಷರಾಯನ ಜನಾರ್ದನ ಕುತ್ತಾರು ಉಳ್ಳೇರು
ಅಂಚನೆ ಕಾರ್ಯದರ್ಶಿ ಚಂದ್ರಾಸ್ ಉಲ್ಲೇರಿ ಅಂಚನೆ ಎಂಕ್ಲಿಗೆ ಪ್ರಮುಖವಾದ ಹಲವು ವಿಚಾರನು ಸರ್ಕಾರದ ದುಮ್ಮದಿಯರಿಗೆ ಸಹಕಾರ ಮಲ್ತಿನಂಚಿನ ಇನಿ ಪಾತಿರ್ನಂಚಿನ ಉಳ್ಳಾಲ ವಲಯ CPMದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲೇನು ಉಲ್ಲೇರಿ ಅರೆಗಲ ನಿಖಲ ಮಾತಾಡ ಪರವಾದ ಧನ್ಯವಾದ ಕೋರನಲ್ಲೇ ಅಂಚನೆ ಎಂಕಲ ಒಟ್ಟಿಗೆ ಕೈ ಜೋಡಿಸುವ CITದ ರಾಜ್ಯ ಸಮಿತಿ ಸದಸ್ಯರಾದ ಬಾಬು ಪಿಲಾರು ಅಂಚನೆ ರೈತ ಸಂಘದ ಅಧ್ಯಕ್ಷರಾದ ಸಂಜೀವ ಪಿಲಾರು ಅಂಚನೆ ರೈತ ಸಂಘದ ಕಾರ್ಯದರ್ಶಿ ಆದ ಜಯಂತ್ ಅಮ್ಲ ಮಗರು ಅಂಚನೆ CPMದ ಉಳ್ಳಾಲ ವಲಯ ಸಮಿತಿ ಸದಸ್ಯರಾದ ಮಾಬಾಲ್ ದೆಪ್ಪೇರಿಮಾರ್ ಅಂಚನೆ DYFIದ ನಾಯಕರ ಜಿಲ್ಲಾ ನಾಯಕರಾದ ರಫೀಕ್ ಹರಕಳ ಅಂಚನೆ ಉಡಂಜಿ CPMದ ಉಳ್ಳಾಲ ವಲಯ ಸದಸ್ಯರಾದ ಲೋಕಯ್ಯ ಪನೀರ್ ಅಂಚನೆ ಎಂಗಳೊಟ್ಟಿಗೆ DHS ಉಳ್ಳಾಲ ವಲಯ DHSದ ಅಧ್ಯಕ್ಷರಾದ ದಲಿತ ಸಮಿತಿದ ಅಧ್ಯಕ್ಷರಾದ ನಾರಾಯಣ ತಲಪಾಡಿ ಉಳ್ಳೇರಿ ಅರೆಗಲ ಧನ್ಯವಾದವನ್ನು ಅರ್ಪಿಸುವುದಿಲ್ಲ ಅಂಚನೆ ಎಂಕಲೊಟ್ಟಿಗೆ ಕುಡಲಾತಿ ಗಣ್ಯರು ಉಳ್ಳೇರಿ ಒಂಜಿ ಉಳ್ಳಾಲ ವಲಯದ ಬಸ್ ನೌಕರನ ಅಬ್ಬಕ್ಕ ಬಸ್ ನೌಕರರ ಸಂಘದ ಅಧ್ಯಕ್ಷರಾದ ನವಾಜ್ ಉಲ್ಲೇರಿ ಅಂಚನೆ ಕಾರ್ಯದರ್ಶಿಯಾದ ಜಗದೀಶ್ ಉಲ್ಲೇರಿ ಅಗ್ಲೆಗಲ ಧನ್ಯವಾದ ಕುರುಂದಿಲ್ಲ ಅಂಚನೆ ಕೇಬಲ್ ನೆಟ್ವರ್ಕ್ದ ಶೇಖರ್ ಪುತ್ತಾರ್ ಉಲ್ಲೇರ್ ಉದ್ಯಮಿ ಅರೆಗಲ ಧನ್ಯವಾದ ಅರ್ಪಿಸುವುದಿಲ್ಲ ಅಂಚನೆ ಎಂಕಲ್ನ ಪದಾಧಿಕಾರರಾದ ಅಶೋಕ್ ಶೆಟ್ಟಿ ಜಂಬುಗುಡ್ಡೆ ಅಂಚನೆ ರಾಮಚಂದ್ರ ಪಜೀರ್ ಅಂಚನೆ ಎಂಕಲ್ನ ಮಾಧವ ಪಜೀರ್ ಕಾರ್ಮಿಕ ಮುಂದಾಳನಗಳು ಇವೆ ಒಂಜಿ ವಿಷಯನು ಜನಗಳಿಗೆ ಮುಟ್ಟವಡ್ಡ ಮಾಧ್ಯಮಂತ ಮುಖಾಂತರ ಮುಟ್ಟವಡು ಅಂಚನೆ ಎಂಕ್ಲ ಮಾಧ್ಯಮ ಪ್ರತಿನಿಧಿಗಳು ಹಲವಾರು ಜನ ಇನಿ ನಮ್ಮೊಟ್ಟಿಗೆ ಕಡೆ ಇತ್ತೆಲ್ಲ ಉಳ್ಳೇರಿ ಅಗ್ಲೆ ಮಾತೆರೆಗಲ ನಿಖಲ ಮಾತಿನ ಪರವಾದ ಧನ್ಯವಾದ ಕೋರುವುದಿಲ್ಲ ಅಂಚನೆ ಆರಕ್ಷಕ ಠಾಣೆ ಉಳ್ಳಾಲ ಎಂಕ್ಲೆಗೆ ರಕ್ಷಣೆ ಎಂಕ್ಲ ಒಂಜಿ ಈ ಹಕ್ಕೊತ್ತಾಯಗೂ ರಕ್ಷಣೆಯನ್ನು ಕೋರದ್ದು ಇನಿ ಈ ಒಂದು ಕಾರ್ಯಕ್ರಮ ಸುಸೂತ್ರವಾದ ನಡಪರೆ ಅವಕಾಶ ಮಂತು ಕೊರ್ನ ಉಳ್ಳಾಲ ಆರಕ್ಷಕ ಠಾಣೆದ ಆರಕ್ಷಕ ನಿರೀಕ್ಷಕರಿಗೆ ಅಂಚನೆ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದ ಸಲ್ಲಿಸೋದು ಇನ್ನ ಧನ್ಯವಾದನು ಮುಗಿತಿದ್ದು ಈ ಕಾರ್ಯಕ್ರಮನು ಬಗೆರು CWFI ಜಿಂದಾಬಾದ್ CITO ಜಿಂದಾಬಾದ್ CITO ಜಿಂದಾಬಾದ್ ಶ್ರಮಿಕ ಶಕ್ತಿ ಜಿಂದಾಬಾದ್ ಶ್ರಮಿಕ ಶಕ್ತಿ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಜಯವಾಗಲಿ ಜಯವಾಗಲಿ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ CWFI ಜಿಂದಾಬಾದ್